ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು, ಉಜಿರೆ. ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಕಟ್ಟಿ ಕಾಪಿಕಾಡ್. ಕೃಷಿ ಮೇಳದ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಎಲ್ಲಿ ನಡೀತಾ ಇರೋ ಕೃಷಿ ಮೇಳ ಅಂತ ನಿಮಗೆ ಕುತೂಹಲ ಇರಬಹುದು. ಇದು ಮಾರ್ಚ್ 11ರಿಂದ 13 ತನಕ, ಮಾರ್ಚ್ 11ರಿಂದ 13 ತನಕ ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿಯ ಕೋಲ್ನಾಡ್ನಲ್ಲಿ ನಡೆಯಲಿಕ್ಕಿರುವಂಥ ಬೃಹತ್ ಕೃಷಿ ಮೇಳದ ವಿಚಾರ. ಈ ಒಂದು ಕೃಷಿ ಮೇಳ, ಅದರ ಆಶಯ ಏನು, ಯಾವ ಉದ್ದೇಶಕ್ಕೆ, ಮತ್ತು ಈ ಒಂದು ಕೃಷಿ ಮೇಳದಲ್ಲಿ ಏನೆಲ್ಲ ಇರುತ್ತೆ, ಎಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ನಮ್ಮ ಮಾತುಕತೆ. ಈ ಒಂದು ಮಾತುಕತೆಯಲ್ಲಿ ನಮ್ಮ ಜೊತೆಗೆ ಚಂದ್ರ ಸಕುಂದರ್ ಅವರು, ಪ್ರಶಾಂತ್ ಜಿ ಪೈ ಅವರು, ಆಮೇಲೆ ಸಂತೋಷ್ ಶೆಟ್ಟಿ ಅವರು ಭಾಗವಹಿಸ್ತಾ ಇದ್ದಾರೆ. ನಾನು 3 ಮಂದಿಯನ್ನು ಕೂಡ ಈ ಒಂದು ಮಾತುಕತೆಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಸರ್ ನಮಸ್ಕಾರ. 3 ಮಂದಿ ಕೂಡ ನಮಸ್ಕಾರ. ನಮ್ಮ ಜೊತೆಗೆ ನಾನು ಈಗಾಗಲೇ ಹೇಳಿದಾಗೆ ನಮ್ಮ ಜೊತೆಗೆ ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ಪ್ರಶಾಂತ್ ಜಿ ಪೈ ಅವರು ಈ ಒಂದು ಕೃಷಿ ಮೇಳದ ಕೃಷಿ ಸಿರಿ 2022 ಈ ಒಂದು ಕೃಷಿ ಮೇಳದ ಸಂಚಾಲಕರು, ಜೊತೆಗೆ ಅವರು ಪ್ರಣವ ಸೌಹಾರ್ದ ಸಹಕಾರಿ ನಿಯಮಿತದ ಉಪಾಧ್ಯಕ್ಷರು ಕೂಡ ಆಗಿದ್ದಾರೆ. ಆಮೇಲೆ ಚಂದ್ರ ಸಕುಂದರ್ ಅವರು ಕೂಡ ಈ ಒಂದು ಕೃಷಿ ಮೇಳದ ಸಂಘಟನಾ ಸಮಿತಿ ಆಗಿರುವಂಥ ಕೃಷಿ ಸಿರಿ 2022 ಇದರ ಜೊತೆ ಕಾರ್ಯದರ್ಶಿಗಳು, ಜೊತೆಗೆ ವಿನಯ ಕೃಷಿ ಬೆಳೆಗಾರರ ಸಂಘದ ನಿರ್ದೇಶಕರು. ಆಮೇಲೆ ಸಂತೋಷ್ ಶೆಟ್ಟಿ ಅವರು ಈ ಒಂದು ಆಯೋಜನಾ ಸಮಿತಿಯ ಕೃಷಿ ಸಿರಿ 2022 ಈ ಒಂದು ಸಮಿತಿಯ ಕಾರ್ಯದರ್ಶಿಯವರು, ಜೊತೆಗೆ ವಿನಯ ಕೃಷಿ ಬೆಳೆಗಾರರ ಸಂಘದ ನಿರ್ದೇಶಕರು. ನಾನು ಮತ್ತೊಮ್ಮೆ 3 ಮಂದಿಗೆ ಕೂಡ ಪ್ರೀತಿಯ ಸ್ವಾಗತಗಳು. ವೀಕ್ಷಕರೇ, ಈಗಾಗಲೇ ಹೇಳಿದಾಗೆ ಇವತ್ತಿನ ನಾವು ಕೋವಿಡ್ನ ನಂತರದ ಕಾಲದಲ್ಲಿ ನಾವು ದೊಡ್ಡ ಮಟ್ಟದ ಯಾವುದೇ ಸಮ್ಮೇಳನ ಅಥವಾ ಆಯೋಜನೆಗಳು ಎಲ್ಲ ನಡೆದಿರಲಿಲ್ಲ. ಜನ ಕೂಡ ದೊಡ್ಡ ಅವಧಿಯಲ್ಲಿ ಮನೆಯಲ್ಲೇ ಉಳ್ಕೊಳ್ಬೇಕಾದಂಥ ಪರಿಸ್ಥಿತಿ ಇತ್ತು. ಈ ರೀತಿಯ ಸಾರ್ವಜನಿಕವಾದಂಥ ಜನರಿಗೆ ತೆರೆದುಕೊಳ್ಳುವಂಥ ಅವಕಾಶಗಳು ತೀರಾ ಕಡಿಮೆ. ಸೊ ಇದೀಗ ಎಲ್ಲ ವ್ಯವಸ್ಥೆಗಳು ಓಪನ್ ಅಪ್ ಆಗಿದೆ. ನಮ್ಮ ಸಾರ್ವಜನಿಕ ಬದುಕಿನ ಎಲ್ಲ ವ್ಯವಸ್ಥೆಗಳು ಓಪನ್ ಅಪ್ ಆಗಿದೆ. ಇಂತಹ ಸಂದರ್ಭದಲ್ಲೇ ಮಾರ್ಚ್ 11ರಿಂದ 13 ತನಕ ಕೃಷಿ ಮೇಳ ನಡೀತಾ ಉಂಟು. ನಾನು ಈಗಾಗಲೇ ಹೇಳಿದಾಗೆ ಈ ಒಂದು ಕೃಷಿ ಮೇಳದ ಆಶಯ, ಅದರ ಉದ್ದೇಶ ಮತ್ತು ಆ ಕೃಷಿ ಮೇಳದಲ್ಲಿ ಏನೆಲ್ಲ ಇದೆ ಮತ್ತು ಏನೆಲ್ಲ ವ್ಯವಸ್ಥೆಗಳನ್ನು ಅಲ್ಲಿ ಮಾಡ್ತಾರೆ, ಮತ್ತು ನೀವು ನೋಡ್ತಾ ಇರುವಂಥ ವೀಕ್ಷಕರು ನಿಮಗೆ ಏನೇನು ಪ್ರಯೋಜನಗಳು, ರೈತರಾಗಿದ್ದರೆ ನಿಮಗೇನು ಪ್ರಯೋಜನಗಳು, ಒಂದು ವೇಳೆ ಯುವಕರಾಗಿದ್ದರೆ ನಿಮಗೆ ಕೃಷಿಯಲ್ಲಿ ಯಾವ ರೀತಿ ತೊಡಗಿಸಿಕೊಳ್ಳಬಹುದು, ಎಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ಮಾತುಕತೆಯಲ್ಲಿ ಚಂದ್ರ ಸಕುಂದರ್ ಅವರು, ಪ್ರಶಾಂತ್ ಪೈ ಅವರು ಮತ್ತು ಸಂತೋಷ್ ಶೆಟ್ಟಿ ಅವರು ಮಾಹಿತಿ ಕೊಡಲಿಕ್ಕಿದ್ದಾರೆ. ನಮಗೆ ಬ್ರೇಕ್ನ ನಂತರ ಈ ಒಂದು ಮಾತುಕತೆಯಲ್ಲಿ ಕೃಷ್ಣ ಶೆಟ್ಟಿ ತಾರೆಮಾರ್ ಅವರು ಕೂಡ ಸೇರಿಕೊಳ್ಳಿಕ್ಕಿದ್ದಾರೆ. ಅವರು ಕೂಡ ಈ ಒಂದು ಆಯೋಜನಾ ಸಮಿತಿಯ ಸಂಚಾಲಕರಾಗಿದ್ದಾರೆ. ನಾನು ಮೊದಲಾಗಿ ಸಂತೋಷ್ ಶೆಟ್ಟಿ ಅವರ ಹತ್ರ ಬರ್ತಾ ಇದ್ದೇನೆ. ಸರ್, ಯಾವ ಒಂದು ಪರಿಕಲ್ಪನೆಯಲ್ಲಿ ಈ ಒಂದು ನೀವು ಕೃಷಿ ಮೇಳವನ್ನು ಆಯೋಜಿಸ್ತಾ ಇದ್ದೀರಿ? ಕೃಷಿ ಮೇಳದ ಪರಿಕಲ್ಪನೆ ನೀವು ಹೇಳಿದ ಹಾಗೆ ಕೋವಿಡ್ನ ಸಂದರ್ಭದಲ್ಲಿ ಅಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲೂ ಸಹ ಇಡೀ ದೇಶವೇ ಸ್ತಬ್ಧವಾಗಿರುವಂತಹ ಸಂದರ್ಭದಲ್ಲಿ ಎಲ್ಲರೂ ಸಹ ವಿಮುಖರಾಗಿ ಹೋದಂತ ಯುವಕರು ಮತ್ತೆ ಪುನಃ ಕೃಷಿಯತ್ತ ಮುಖ ಮಾಡಿದರು. ಆ ಒಂದು ಸಂದರ್ಭದಲ್ಲಿ ಹುಟ್ಟಿಕೊಂಡಂತ ಒಂದು ಆಸೆ, ನಮ್ಮದು ಸಹ ವೃತ್ತಿಯಲ್ಲಿ ನಾವು ಬೇರೆ ಬೇರೆ ಉದ್ಯಮದಲ್ಲಿ ಇದ್ದವರು, ನಮ್ಮನ್ನು ತೊಡಗಿಸಿಕೊಂಡವರು, ಮೂಲತಃ ಕೃಷಿ ಕುಟುಂಬದವರೇ ಆದರೂ ಸಹ ವೃತ್ತಿಯನ್ನ ಬೇರೆ ಬೇರೆ ಹೊಟ್ಟೆ ವ್ಯಾಪ್ತಿಗಾಗಿ ನಮ್ಮ ಊರಿನಿಂದ ಬೇರೆ ಕಡೆ ಬಂದು ನಾವು ನಮ್ಮ ಉದ್ಯೋಗವನ್ನು ಮಾಡಿಕೊಂಡಿದ್ದವರು. ಆ ಸಂದರ್ಭದಲ್ಲಿ ನಮ್ಗೆ ಹುಟ್ಟಿರುವಂತ ಒಂದು ಕಲ್ಪನೆ ಅದು ಹೇಗೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಜೀವ ಮತ್ತೆ ಜೀವನವನ್ನ ಎರಡನ್ನು ನೋಡಿಕೊಳ್ಳುವಂಥದ್ದು ಆರಂಭ ಕೃಷಿಯಿಂದಲೇ. ಈಗ ದೇಶದಲ್ಲಿ 60% ಜನರು ಸಹ ಕೃಷಿ ಮೂಲ ಕುಟುಂಬದವರೇ ಆಗಿದ್ದು ಸಹ ಕೃಷಿಯ ಹಿನ್ನೆಲೆಯಲ್ಲಿ ಬಂದವರು ಸಹ ಕೃಷಿಯನ್ನು ಮಾಡಿಕೊಂಡು, ಆ ಒಂದು ಪರಿಕಲ್ಪನೆಯಲ್ಲಿ ನಾವು ಮತ್ತು ಸಮಾನ ಮನಸ್ಕರು ಸೇರಿಕೊಂಡು ಒಂದು ವಿನಯ ಕೃಷಿ ಬೆಳೆಗಾರರ ಸಂಘವನ್ನು ಒಂದು 2 ವರ್ಷದ ಹಿಂದೆ, ಅಂದ್ರೆ ಕೋವಿಡ್ ಆರಂಭದ ದಿನಗಳಲ್ಲಿ ನಾವು ಸ್ಥಾಪನೆ ಮಾಡ್ತೇವೆ. 2020 ವಿನಯ ಕೃಷಿ ಬೆಳೆಗಾರರ ಸಂಘ ಅಂತ. ವಿನಯ ಕೃಷಿ ಬೆಳೆಗಾರರ ಸಂಘ ಏನಂತ ಹೇಳಿದ್ರೆ, ಅದರಲ್ಲಿ ಅಲ್ಲಿಯ ಆಸುಪಾಸಿನ ಒಂದು 20 ಎಕರೆ ಜಾಗವನ್ನ, ಹಡಿಲು ಮುಕ್ತ ಪ್ರದೇಶವನ್ನ ನಾವು ಕೃಷಿಯನ್ನ ಮಾಡಬೇಕು ಅನ್ನುವಂತ ವಿಚಾರವನ್ನು ಮುಂದಿಟ್ಟುಕೊಂಡು ನಾವು ಮುಂದೆ ಹೋದ ಸಂದರ್ಭದಲ್ಲಿ ಅಲ್ಲಿಯ ಸ್ಥಳೀಯರೆಲ್ಲರೂ ಸಹ ಅಲ್ಲಿ ಗದ್ದೆ ಇರುವವರು ನಮಗೆ ಒಪ್ಪಿಗೆಯನ್ನು ಕೊಟ್ಟರು. ಈ ನಡುವೆ ಈಗ ನಾವು ಒಂದಷ್ಟು ಇಲ್ಲಿ ವಿಜುವಲ್ಗಳಲ್ಲಿ ಎಲ್ಲ ಕಾಣ್ತಾ ಇದ್ದೇವೆ. ಬಹುಶಃ ಇದು ಈ ಒಂದು ಕೃಷಿ ಮೇಳ ನಡೀತಾ ಇರುವಂತ ಅದರ ಹಿನ್ನೆಲೆಯಲ್ಲಿ ನಾನು ಮಾತಾಡ್ತಾ ಇರುವಂತದ್ದು. ಈ ಕೃಷಿ ಮೇಳ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ನಾವು ಅದರ ಪರಿಕಲ್ಪನೆಯ ಮೊದಲು ಹಿನ್ನೆಲೆ ಏನಂತ ಹೇಳಿದ್ರೆ, ಆ ಒಂದು ಸಂದರ್ಭದಲ್ಲಿ ನಾವು ಸಾವಯವ ರೀತಿಯಲ್ಲಿ ಬೆಳೆಯನ್ನು ಬೆಳೆಯಬೇಕು ಅಂತ ಆಯ್ತು. ಮೊದಲ ವರ್ಷದಲ್ಲಿ ನಮಗೆ ಕೆಲವೊಂದು ರೀತಿಯ ಅನಾನುಕೂಲಗಳಾಗಿ ಪ್ರತಿಕೂಲ ಪರಿಸ್ಥಿತಿಯಲ್ಲೂ ಸಹ ನಾವು ಹಾಕಿದಂತ ಮೊತ್ತಕ್ಕೆ ಸರಿಯಾದ ನಮಗೆ ಉತ್ಪತ್ತಿ ಸಿಗಲಿಲ್ಲ. ತದನಂತರದಲ್ಲಿ ಬರುವ ಮುಂದಿನ ವರ್ಷಗಳಲ್ಲಿ ನಮಗೆ ಅಲ್ಲಿಗೆ ಆಗುವಂತಹ
ವ್ಯವಸ್ಥೆಗಳಾಯಿತು. ಅದರಲ್ಲಿ ಭತ್ತದ ಕೃಷಿಯನ್ನು ನಾವು ಪ್ರಮುಖವಾಗಿ ಮಾಡಿರುವಂಥದ್ದು. ಓಕೆ. ನಮ್ಮಲ್ಲಿ ಆ ಸಂದರ್ಭದಲ್ಲಿ ಒಂದು ಹುಟ್ಟಿಕೊಂಡಂತ ಪರಿಕಲ್ಪನೆ ಒಂದು ಕೃಷಿ ಮೇಳ. ಅಂದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಬೇಕನ್ನುವಂತ ಯಾವ ಹಿನ್ನೆಲೆಯನ್ನು ಇಟ್ಟುಕೊಂಡು ಮುಂದಿಟ್ಟವರಲ್ಲ ನಾವು. ನಮ್ಮಲ್ಲಿ ಮಾತಾಡಿಕೊಂಡು ಅಲ್ಲಿಯ ಸ್ಥಳೀಯರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಒಂದು ಅರ್ಧ ದಿನದ ಒಂದು ಕೃಷಿ ಮೇಳ. ಕೃಷಿ ಅಂತ ಹೇಳಿದ್ರೆ ಈಗ ಇಲ್ಲಿಯಲ್ಲಿ ನೀವು ಈಗ ಕೃಷಿ ಮಾಡಿದ ಏನು ಅಡಿಲ್ ಭೂಮಿಯಲ್ಲಿ ಕೃಷಿ ಮಾಡಿದರೆ ಅದು ಎಷ್ಟು ಎಕರೆ ಜಾಗದಲ್ಲಿ? 20 ಎಕರೆ ಜಾಗದಲ್ಲಿ ಕೃಷಿ ಮಾಡಿದ್ದು ಸಾವಯವ ರೀತಿಯಲ್ಲಿ 20 ವರ್ಷದಿಂದಲೂ ಸಹ ಯಾವುದೇ ರೀತಿಯ ರಾಸಾಯನಿಕವನ್ನ ಬಳಸದೆ ರಾಸಾಯನಿಕ ಮುಕ್ತವಾಗಿರುವಂತಹ ಭತ್ತವನ್ನು ಈಗ ಬೆಳೆದಿದ್ದೇವೆ. ನಿಮ್ಮ ಈ ಕೃಷಿ ಮೇಳದ ಏನು ಸ್ಲೋಗನ್ ಕೂಡ ಅದೇ ಇದೆ, ವಿಷಮುಕ್ತ ಆಹಾರ ಭವಿಷ್ಯಕ್ಕೆ ಆಧಾರ ಅಂತ. ಹಾಗಾಗಿ ಆ ಪರಿಕಲ್ಪನೆಯನ್ನ ಮುಂದಿಟ್ಟುಕೊಂಡು ಹೋದಾಗ ನಮಗೆ ಜೊತೆಯಾದವರು ಪ್ರಣವ್ ಸೌಹಾರ್ದ ಸಹಕಾರಿ ನಿಯಮಿತದವರು ಇದನ್ನ ಪ್ರಸ್ತಾಪವನ್ನು ಒಂದು ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಅದ ಪ್ರಸ್ತಾಪ ಬಂದಾಗ ನಾವು ಜೊತೆಯಾಗ್ತೇವೆ ಅಂತ ಹೇಳಿ ಆಗ ನಮ್ಮ ಆ ಒಂದು ಅರ್ಧ ದಿನದ ಕೃಷಿ ಮೇಳ ಅನ್ನುವಂಥದ್ದು ನಿಮಗೆ 1 ದಿವಸ 2 ದಿವಸ 3 ದಿವಸ ತದನಂತರ ದಿನಗಳಲ್ಲಿ ಅದು ಹೇಗೆ ಅಂತ ಹೇಳಿ ವಿಸ್ತಾರಗೊಳ್ಳುತ್ತೆ ಅಂತ ಹೇಳಿದ್ರೆ ನಮಗೆ ಸಾತ್ವಿಕ ಮನಸ್ಸಿನವರು ಒಂದು ಒಳ್ಳೆಯ ಕೆಲಸಕ್ಕೆ ಹೆಜ್ಜೆಯನ್ನಿಟ್ಟಾಗ ಮತ್ತೆ ಪೂರಕವಾಗಿ ಅದಕ್ಕೆ ವ್ಯವಸ್ಥೆಗಳು ಒಟ್ಟಾಗ್ತವೆ ಅನ್ನೋದಕ್ಕೆ ಕೃಷಿ ಮೇಳ ಅನ್ನುವಂಥದ್ದು ಸ್ವಾರ್ಥರಹಿತವಾಗಿರುವಂತಹ ಒಂದು ಕೃಷಿಕರಿಗೆ ಉಪಯೋಗವಾಗುವ ರೀತಿಯಲ್ಲಿ ಮಾಡಿರುವಂಥದ್ದು. ಹಾಗೆ ಅನೇಕ ಸಂಘಟನೆಗಳು ನಮ್ಮೊಂದಿಗೆ ಮಂಗಳೂರು ವಿಶ್ವವಿದ್ಯಾನಿಲಯ ಇರ್ಬೋದು ಅಥವಾ ಅರಸು ಡೈರಿ ಅವರಿರ್ಬೋದು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯವರು, ಶ್ರೀ ಕ್ಷೇತ್ರ ಶಿಕ್ಷಣ ಸಂಸ್ಥೆಯವರು, ಅವರೆಲ್ಲರೂ ಸಹ ಲಯನ್ಸ್ ಕ್ಲಬ್ 317D ಇವರೆಲ್ಲರೂ ಸೇರಿಕೊಂಡು ನಾವು ಒಂದು ರಾಜ್ಯ ಮಟ್ಟದ ಕೃಷಿ ಮೇಳವನ್ನು ಆಯೋಜನೆ ಮಾಡಬೇಕೆಂದು ಮುಂದಡಿಯನ್ನಿಟ್ಟಾಗ ನಮಗೆ ಇವರೆಲ್ಲ ಸಹಕಾರ ಸಿಕ್ಕಿತು. ಆ ಒಂದು ಹಿನ್ನೆಲೆಯಲ್ಲಿ ನಾವು ಜನವರಿ, ಇದಕ್ಕೂ ಮೊದಲು ಹೇಗೆ ಅಂತ ಹೇಳಿದ್ರೆ ಜನವರಿ 14, 15, 16ಕ್ಕೆ ನಿಗದಿಯಾಗಿತ್ತು. ಸರ್ಕಾರದ ನಿಯಮದ ನಿರ್ಬಂಧಗಳಿದ್ದ ನಿಯಮದಡಿಯಲ್ಲಿ ವಾರಾಂತ್ಯದ ಕರ್ಫ್ಯೂ ಇರುವುದರಿಂದ ಮುಂದೂಡಲ್ಪಟ್ಟಿತ್ತು. ಹಾಗಾಗಿ ನಮ್ಮ ವ್ಯವಸ್ಥೆಗಳೆಲ್ಲ ಸಾಧಾರಣ ಹತ್ತಿರ ಬಂದಂತಹ ಸಂದರ್ಭದಲ್ಲಿ ಅನಿರೀಕ್ಷಿತ ಘಟನೆಗಳು ಬಂದು ಹೋಯಿತು. ಅದೇ ಯಾವೊಂದು ಹಿನ್ನೆಲೆಯನ್ನ ನಾವು ಅದನ್ನ ಮತ್ತೆ ಪುನಃ ಎಲ್ಲಿಯೂ ಕ್ಯಾನ್ಸಲ್ ಮಾಡಲಿಲ್ಲ. ಮತ್ತೆ ಮುಂದೆಯೂ ಸಹ ಮಾಡಬೇಕು, ರೈತರಿಗೆ ಅನುಕೂಲವಾದ ರೀತಿಯಲ್ಲಿ ಎಲ್ಲ ರೀತಿಯ ಯೋಜನೆಗಳನ್ನು ಹಾಕಿಕೊಂಡು ಅದನ್ನು ಈಗ ಮಾರ್ಚ್ 11, 12, 13ಕ್ಕೆ ಆಯೋಜಿಸಿದ್ದೇವೆ. ಚಂದ್ರಸ್ಕುಂದರ್ ಅವರೇ, ಈಗ ಏನೆಲ್ಲ ಪ್ರಿಪರೇಷನ್ಸ್ ಆಯಿತು ಇವತ್ತು ನಿನ್ನೆ, ಏನೆಲ್ಲ ಅಲ್ಲಿ ನೀವು ಅರೇಂಜ್ಮೆಂಟ್ಸ್? ಈಗ ಮೊದಲನೇದಾಗಿ ಅಂತ ಹೇಳಿದ್ರೆ ಅಲ್ಲಿ ಒಂದು ನಾವು ಈಗ ಚಪ್ಪರ ಮುಹೂರ್ತ ಅಂದ್ರೆ ಅದೊಂದು ಪೂರ್ವಭಾವಿಯಾಗಿ ಒಂದು ಮಾಡುವಂತ ಒಂದು ಕಾರ್ಯಕ್ರಮ. ತುಳುನಾಡಿನಲ್ಲಿ ಯಾವುದೇ ಒಂದು ನಡೆಯುವಾಗ ಒಂದು ಚಪ್ಪರ ಮುಹೂರ್ತವನ್ನು ಮಾಡುವಂತದ್ದು ಕಾರ್ಯಕ್ರಮ ಇವತ್ತು ಬೆಳಗ್ಗೆ ತಾನೇ ನಾವು ಮುಗಿಸಿದ್ದೇವೆ. ಒಳ್ಳೆ ರೀತಿಯಲ್ಲಿ ಆಯಿತು. ಹಾಗೆ ಒಳ್ಳೆಯ ಕೆಲಸ ಮೊದಲು ಮಾಡುವ ಕೆಲಸ ಒಳ್ಳೆ ರೀತಿಯಲ್ಲಿ ಇತ್ತಂತ ಹೇಳಿದ್ರೆ ಕೊನೆಯವರೆಗೂ ಒಳ್ಳೆದಾಗಿ ಉಳಿತದೆ, ಒಳ್ಳೆದಾಗಿ ಆಗುತ್ತೆ. ನಮ್ಗೆ ಒಂದು ಆ ಒಂದು ಏನಿದೆ, ಗುರಿ ಏನಿತ್ತು ಅದು ನಾವು ತಲುಪ್ತೇವೆ ಅಂತ ಹೇಳುವಂತ ದೃಢ ನಿರ್ಧಾರ ನಮ್ಮಲ್ಲಿ ಸಂಕಲ್ಪ ಇದೆ. ಅದು ಪೂರ್ತಿಯಾಗಿ ಆಗುತ್ತೆ ಅಂತ ಹೇಳಿ ನಮ್ಗೆಲ್ಲರಿಗೂ ಒಂದು ಮನಸ್ಸಲ್ಲಿ. ಈಗ ಎಷ್ಟು ಎಕರೆ ಒಂದು ವ್ಯಾಪ್ತಿಯಲ್ಲಿ ಈ ಒಂದು ಮೇಳ ನಡೀತದೆ ಸರ್? ಈಗ ನಾವು ಒಂದು ಆಲ್ಮೋಸ್ಟ್ ಒಂದು 5 ಎಕರೆ ಜಾಗದಲ್ಲಿ ಆ ಏನು ಮೇಳದ ವ್ಯವಸ್ಥೆ ಏನಿದೆ ಆ ಚೌಕಟ್ಟು ನಾವು 5 ಎಕರೆ ಜಾಗ ಸಮತಟ್ಟು ಮಾಡಿ ರೆಡಿ ಮಾಡಿದ್ದೇವೆ. ಮತ್ತೆ ಅಲ್ಲಿ ಕಾರ್ ಪಾರ್ಕಿಂಗ್ಗೋಸ್ಕರ 1000 ಕಾರ್ ಪಾರ್ಕಿಂಗ್ ಆಗುವಂತ ವ್ಯವಸ್ಥೆ ಆಲ್ಮೋಸ್ಟ್ ಒಂದು 4ರಿಂದ 5 ಎಕರೆ ಜಾಗ ಅದಕ್ಕೋಸ್ಕರ ನಾವು ಮೀಸಲಿಟ್ಟಿದ್ದೇವೆ. ಅದನ್ನು ಪುನಃ ಪೂರ್ತಿಯಾಗಿ ಲೆವೆಲ್ ಮಾಡಿ ಚಂದ ರೀತಿಯಲ್ಲಿ ಆಗಿದೆ, ವ್ಯವಸ್ಥೆ ಆಗಿದೆ. ಅಂದ್ರೆ ನಿಮ್ಮ ಪ್ರಕಾರ ಬಾರಿ ದೊಡ್ಡ ಮಟ್ಟದಲ್ಲಿ ಜನ ಸೇರುವಂತ ಸಾಧ್ಯತೆಗಳು? ಹೌದು. ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಹೇಗೆ ಅಂತ ಹೇಳಿದ್ರೆ ದಿನಕ್ಕೊಂದು 10,000 ಜನ ಆದ್ರೂ ಮೈಲೇಜ್ ಬರ್ಬೇಕಂತ ಹೇಳಿ ನಮ್ಮ ಎಕ್ಸ್ಪೆಕ್ಟೇಷನ್ ಇದೆ. ಅದು ಸಾಕಾರ ಆಗ್ತದೆ ಎಲ್ಲರ ಸಪೋರ್ಟ್ ಇಂದ. ಎಲ್ಲರ ಸಹಕಾರ ಖಂಡಿತವಾಗಿಯೂ ಸಿಗ್ತದೆ. ಯಾಕಂತ ಹೇಳಿದ್ರೆ ಕೃಷಿ ಮೇಳ ಅಂತ ಮಾಡುವಾಗ ತುಳುನಾಡು ಕೂಡ ಏನೋ ನಮ್ಮ ಏನೋ ಇಲ್ಲಿ ಆದ್ಯತೆ ಮತ್ತು ಪ್ರಾಧಾನ್ಯತೆ ಎಲ್ಲವೂ ಕೃಷಿಗೆ ಅಲ್ವಾ. ನಮ್ಮ ಬದುಕು, ನಮ್ಮ ಸಂಸ್ಕೃತಿ ಎಲ್ಲವೂ ಕೂಡ ನಾವು ಏನು ಕೃಷಿಯಲ್ಲೇ ತೊಡಗಿಸಿಕೊಂಡವರು ಅಥವಾ ಕೃಷಿ ಮನೆತನದಿಂದಲೇ ಬಂದವರು ಅಥವಾ ಏನಿಲ್ಲ ಅಂತ ಹೇಳಿದ್ರೆ ಕೃಷಿ ಕೂಲಿಕಾರರಾಗಿ ಕೂಡ ಕೆಲಸ ಮಾಡಿದವರು. ಎಲ್ಲರೂ ಕೃಷಿಯಲ್ಲಿ ತೊಡಗಿಸಿಕೊಂಡಿರುವುದರಿಂದ ಕೆಲವರು ಅನುಭವಕ್ಕಾಗಿ, ಕೆಲವರು ನೋಡ್ಲಿಕ್ಕಾಗಿ ಖಂಡಿತ ಬರುವಂತ ಸಾಧ್ಯತೆಗಳು ಇರುವಂಥದ್ದು. ಪ್ರಶಾಂತ್ ಪೈ ಅವರೇ, ಈಗ ಒಟ್ಟಾರೆ ಒಂದು ವ್ಯವಸ್ಥೆಯ ಏನೆಲ್ಲ ಆಗ್ತಾ ಉಂಟು, ಎಲ್ಲಿ ತನಕ ಸಿದ್ಧತೆಗಳು ಬಂದಿದೆ? ಈಗಾಗಲೇ ಸಂತೋಷ್ ಶೆಟ್ಟಿ ಅವರು ಹೇಳಿದಾಗೆ ವಿನಯ ಕೃಷಿ ಬೆಳೆಗಾರರ ಸಂಘದ ಜೊತೆಗೆ ನಾವು ಪ್ರಣವ ಸೌಹಾರ್ದ ಸಹಕಾರಿ ಸಂಸ್ಥೆ ಕಳೆದ 6 ವರ್ಷಗಳಿಂದ ನಮ್ಮ ಸಂಸ್ಥೆ ಈಗಾಗಲೇ 5 ಶಾಖೆಗಳನ್ನು ಹೊಂದಿದೆ. ನಮ್ಮ ಹೆಡ್ ಆಫೀಸ್ ಇಲ್ಲಿ AADಯಲ್ಲಿದೆ, ಆ ಬಳಿಕ ವಾಮಂಜೂರು, ಎಡಪದವು, ಬೆಂಗರೆ, ಪುತ್ತೂರು. ಈಗ 6ನೇ ಬ್ರಾಂಚ್ ಅನ್ನ ನಾವು ಆದಷ್ಟು ಬೇಗ ಸುಳ್ಯದಲ್ಲಿ ಮಾಡುವವರಿದ್ದೇವೆ. ಆದ್ರೆ ನಮ್ಮ 4 ಈ ಪ್ರಣವ ಸೌಹಾರ್ದ ಸಹಕಾರಿ ಸಂಸ್ಥೆಯ 4S ಅಂತ ನಾವು ಕರಿತೇವೆ. ಪ್ರಥಮ ಆದ್ಯತೆಗಳು ನಮ್ಮ ಒಂದು ಈ ವಲಯದಲ್ಲಿ ಸಾವಯವ,
ಸೋಲಾರ್, ಸಣ್ಣ ಉದ್ಯಮ ಮತ್ತೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ, ಇವುಗಳಿಗೆ ನಾವೆಲ್ಲ ಪ್ರಮೋಟ್ ಮಾಡುವಂಥದ್ದು, ಅವರಿಗೆ ಹ್ಯಾಂಡ್ ಹೋಲ್ಡ್ ಮಾಡುವಂಥದ್ದು, ಇದು ನಮ್ಮ ಮುಖ್ಯ ಗುರಿ. ಹಾಗೆ ಈ ಸಾವಯವಕ್ಕೆ ಸಂಬಂಧಪಟ್ಟಂತ ಬಹಳಷ್ಟು ಕೃಷಿಯಲ್ಲಿ ಕೂಡ ನಮ್ಮ ಸಂಸ್ಥೆ ಬಹಳಷ್ಟು ಲೋನ್ಸ್ಗಳನ್ನು ಕೂಡ ನೀಡಿದೆ. ಆ ಜೊತೆಗೆ ಚಿಕ್ಕ ಉದ್ದಿಮೆಗಳನ್ನ, ಚಿಕ್ಕ ರೈತರನ್ನ, ಅವರಿಗೆ ಅಥವಾ ಚಿಕ್ಕ ಗುಡಿ ಕೈಗಾರಿಕೆಗಳು, ಸ್ವಉದ್ಯೋಗ ಮಾಡುವವರಿಗೆ ನಾವೆಲ್ಲ ಅವರಿಗೆ ಬೇರೆ ಬೇರೆ ಸರ್ಕಾರದ ಯೋಜನೆಗಳು, ಬೇರೆ ಬೇರೆ ನಮ್ಮ ಸಂಸ್ಥೆಯ ಬ್ಯಾಂಕಿನಿಂದ ಸಿಗುವಂತಹ ಸಾಲ ಸೌಲಭ್ಯಗಳು, ಸಬ್ಸಿಡಿಗಳು, ಇದರ ಮಾಹಿತಿಯನ್ನ ಅವರಿಗೆ ಪೂರ್ತಿ ಟ್ರೈನಿಂಗ್ ಅನ್ನು ಕೊಟ್ಟು ಅವರಿಗೆ ಒಂದು ಸ್ವಾವಲಂಬಿಯಾಗಿ ಮಾಡುವಾಗೆ ನಮ್ಮ ಸಂಸ್ಥೆ ಕೂಡ ಇದಕ್ಕೆ ಕೈ ಜೋಡಿಸಿದೆ. ಈ ನಿಟ್ಟಿನಲ್ಲಿ ಇವರ ಜೊತೆ ನಮಗೆ ಒಂದು ಬಹಳಷ್ಟು ಈ ಒಂದು ಅವಕಾಶವನ್ನು ನಾವು ಕಾಯ್ತಾ ಇದ್ದೇವೆ. ನಾವು ಕೂಡ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕಂತ. ಹಾಗೆ ವಿನಯ ಕೃಷಿ ಬೆಳೆಗಾರರ ಜೊತೆಗೆ ನಾವು ಕೂಡ ಈಗ ಸೇರಿ ಬಹಳಷ್ಟು ಈಗ ವ್ಯವಸ್ಥೆಗಳು ವ್ಯವಸ್ಥಿತವಾಗಿ ಆಗ್ತಾ ಉಂಟು. ನಮ್ಮ ಉದ್ದೇಶ ಅಷ್ಟೇ, ಇನ್ನು ಬರುವಂತ ಹೊಸ ಜನರೇಷನ್ ಏನಿದೆ, ಹೊಸ ಪೀಳಿಗೆ, ಅವರಿಗೆ ಕೃಷಿಯ ಬಗ್ಗೆ ಆಸಕ್ತಿಯನ್ನ ಹುಟ್ಟಿಸುವಂಥದ್ದು. ಅದರ ಜೊತೆಗೆ ಕೃಷಿಯಲ್ಲಿ ಬೇರೆ ಬೇರೆ ವ್ಯವಸ್ಥೆಗಳಿದೆ. ಈಗ ಕೆಲವು ಹೊಸ ಜನರೇಷನ್ಗೆ ಪದವಿ ಪಡೆದ ಕೂಡಲೇ ಅವರು ಜಾಬ್ ಅಂತ ಹೋಗ್ತಾರೆ. ಯಾಕೆ ನಾವು ಒಂದು ಸ್ವಂತ ಉದ್ಯಮ ಮಾಡಬಾರದು? ನಮ್ಮ ಹಿರಿಯರು ಮಾಡಿಟ್ಟ ಏನಾದ್ರೂ ಆಸ್ತಿ ಇದ್ರೆ ಅಲ್ಲೇ ನಾವು ಕೃಷಿಯನ್ನ ಮಾಡಿ ನಮ್ಮ ಜೀವನವನ್ನ ಸಾಗಿಸುವಂತ ಪ್ರಯತ್ನವನ್ನ ಯಾಕೆ ಮಾಡಬಾರದು? ಆ ದೃಷ್ಟಿಯಿಂದ ಡೋಂಟ್ ಬಿ ಎ ಜಾಬ್ ಸೀಕರ್, ಬಿ ಎ ಜಾಬ್ ಕ್ರಿಯೇಟರ್ ಅಂತ. ಹಾಗೆ ನಾವೇ ಒಂದು ಸ್ವಂತ ಉದ್ಯಮ ಮಾಡಿ ನಮ್ಮ ಕಾಲಿನಲ್ಲಿ ನಿಲ್ಲುವಂತಹ ಒಂದು ದಿಟ್ಟ ಪ್ರಯತ್ನವನ್ನ ನಮ್ಮೆಲ್ಲರೂ ಬಂಧುಗಳು ಮಾಡಬೇಕು. ಯಾವುದೇ ರೀತಿಯಲ್ಲಿ ಕೆಲಸ ಇಲ್ಲ, ಉದ್ಯೋಗ ಇಲ್ಲ ಅಂತ ತಿರುಗುವ ಬದಲು ನಮ್ಮ ಸ್ಥಳದಲ್ಲಿ ನಾವು ಅದನ್ನ ಯುವಕರಿಗೆ ಒಂಥರ ಸ್ಫೂರ್ತಿಯ ಹಿನ್ನೆಲೆಯಲ್ಲಿ ನಾನು ಸಂತೋಷ್ ಶೆಟ್ಟರ್ ಹತ್ರ ಮತ್ತು ಚಂದ್ರಾಸ್ ಕುಂದರ್ ಅವರ ಹತ್ರ ಕಳೆದ ಬಾರಿ ನೀವು ಏನು ಅಡಿಲು ಬಿದ್ದಂತ ತೊಳುಟ್ಟು ಪನ್ಪುಣದಂಡ ಪಡಿಲು ಬುರುದನ ಭೂಮಿಡನಿಕೆಲ ಬುಳೆ ಮನ್ಪುನಾಗ ಬುಳೆ ಮನ್ಪುನ ಹೊರತು ಕೈತಲ್ದ ಆಸುಪಾಸದ ಜವನಿಯರ್ನ ಅಂದರೆ ಆಸುಪಾಸಿನ ಯುವಕರದು ಅಂದರೆ ಯಂಗರ್ ಜನ್ರೇಷನ್ ಅವರದೆಲ್ಲ ಯಾವ ರೀತಿ ಅವರು ಬಂದು ಸೇರಿಕೊಂಡ್ರು ಅಂತ ಅದರಲ್ಲಿ ನಿಮಗೆ ನೀವೀಗ 20 ಎಕರೆಯನ್ನು ನೀವಲ್ಲಿ ಕೃಷಿ ಮಾಡೋದು ಅಂತ ಹೇಳಿದ್ರೆ ಅದು ಅಷ್ಟು ಸುಲಭ ಸರಳದ ವಿಚಾರ ಅಲ್ಲ. ಹೇಗಾಯಿತು ಅಂತ ಅದರ ಅನುಭವ ಅಂದ್ರೆ ಈಗ ಒಬ್ಬೊಬ್ಬರಿಗೆ ಆ ಚಿಕ್ಕ ಚಿಕ್ಕ ಒಂದು ತುಂಡು ಭೂಮಿ ಏನಿರುತ್ತೆ, ಆ ತುಂಡು ಭೂಮಿಯಲ್ಲಿ ಯಾರಿಗೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಮಾಡಿ ಏನು ಪ್ರಯೋಜನ ಇಲ್ಲ. ಮತ್ತೆ ಏನಂತ ಹೇಳಿದ್ರೆ ಇವಾಗಿನ ದಿನಗಳಲ್ಲಿ ಒಂದು ಗದ್ದೆ ಮಧ್ಯದಲ್ಲಿರುತ್ತೆ, ಮತ್ತೆ ಬೇರೆ ಗದ್ದೆಗಳಲ್ಲಿ ಎಲ್ಲೆಲ್ಲಿ ಇರುತ್ತೆ, ಅದಕ್ಕೆ ಬರುವಂತ ಈಗ ಯಂತ್ರೋಪಕರಣದಿಂದ ಮಾಡುವುದರಿಂದಾಗಿ ಅಲ್ಲಿಗೆ ಪರ್ಟಿಕ್ಯುಲರ್ ಆಗಿ ಆ ಸ್ಪಾಟಿಗೆ ಹೋಗುದಿಲ್ಲ. ಅವಾಗ ಬೇರೆಯವರ ಸಹಾಯ ಬೇಕಾಗ್ತದೆ. ಅವರವರಿಗೆ ಅಕ್ಕಪಕ್ಕ ಸರಿ ಇಲ್ಲದ ಕಾರಣ ಅದು ಎಲ್ಲಾದ್ರೂ ಅಲ್ಲೇ ಉಳ್ಕೊಂಡ್ಬಿಡುತ್ತೆ. ಇಂತಹ ಸಮಸ್ಯೆಗಳು ತುಂಬಾನೇ ಇದೆ. ತುಂಡು ಭೂಮಿಯ ಸಮಸ್ಯೆ ಅಂತೂ ನಮ್ಮ ಈ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಂತೂ ತುಂಬಾನೇ ಇದೆ. ಈ ಜಾಗದಲ್ಲಿ ನಾವೀಗ ಒಂದು ಸಂಘಟಿತರಾಗಿ ಹೋಯ್ತಂತ ಹೇಳಿದ್ರೆ ಎಲ್ಲರೂ ನಮ್ಮೊಟ್ಟಿಗೆ ಸೇರ್ತಾರೆ. ಯಾಕಂದ್ರೆ ಒಂದು ಗದ್ದೆ ಅವನಿಗೂ ಅವ ನಮ್ಮೊಟ್ಟಿಗೆ ಮಾಡಿ ಅಂತ ಹೇಳ್ತಾನೆ. ಅದ ನಂತರ ಓವರ್ ಅಲ್ಲಿ ಎಲ್ಲವೂ ನಾವು ಅದೇ ಸಂಘಟನೆಯಲ್ಲಿ ಹೋಗಿ ಮಾಡುವಾಗ ನಮ್ಗೊಂದು ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಬಂತು ಅಲ್ಲಿಂದ. ಆ ಜಾಗ ಕೊಲ್ನಾಡಿ ಏನಿದೆ ಅದರಲ್ಲಿ ಮೂಲತಃ ಒಂದು 2-3 ಕುಟುಂಬದವರದೇ ಇತ್ತು, ಜಾಗ ಭೂಮಿ ಇತ್ತು. ಅದೇ ದೊಡ್ಡ ಭೂಮಿ ಮೊದಲಾಗಿ ನಾವು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಅದ ನಂತರ ಅಕ್ಕಪಕ್ಕದವರು ನಮ್ಗೆ ನೀವು ಮಾಡಿ, ಅವ್ರು ಏನು ಫಲ ಅಪೇಕ್ಷೆ ಏನು ಮಾಡಿಲ್ಲ, ಖಾಲಿ ಬಿದ್ದ ಜಾಗ ಸುಮ್ಮನೆ ಅನ್ಯಸರ ಹಂಗೆಯೇ ಉಳಿದಿರುತ್ತೆ. ಅದಕ್ಕೋಸ್ಕರ ಮಾಡುದಿದ್ರೆ ಮಾಡಿ, ಅಲ್ಲಿ ಸ್ವಲ್ಪ ಆ ಗ್ರೀನರಿ ಕ್ರಿಯೇಟ್ ಆಗುತ್ತೆ, ಹಕ್ಕಿಗಳಿಗೆ ಒಂದು ಏನಾದ್ರೂ ತಿನ್ಲಿಕ್ಕೆ ಆಹಾರವಾಗುತ್ತೆ. ಇಂಥ ಒಂದು ಪೂರಕ ವ್ಯವಸ್ಥೆಯಿಂದ ನಾವು ಮತ್ತೆ ಅಲ್ಲಿ ನೀರಿನ ವ್ಯವಸ್ಥೆ ಅದು ಮುಖ್ಯ ನಮ್ಗೆ. ನೀರಿನ ವ್ಯವಸ್ಥೆ ಮೊದಲನೇದಾಗಿ ನಮ್ಗೆ ಮೊದಲನೇದಾಗಿ ಅಂತ ಹೇಳಿದ್ರೆ ಅಲ್ಲಿ ನಾವು ಮೊದಲ ಸರ್ತಿ ಮಾಡಿದವಾಗ ನಾವೇನು ಅದು 20 ಎಕರೆ ಜಾಗವನ್ನು ತೆಕ್ಕೊಂಡು ನಾವು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಆ ವರ್ಷ ಸಿಕ್ಕಾಪಟ್ಟೆ ತುಂಬಾ ಮಳೆ ಬಂತು. ಮಳೆಯಿಂದಾಗಿ ನಾವು ಮಾಡಿ ಅದು ಇಳುವರಿ ಬರೋ ಮುಂಚೆನೆ ಎಲ್ಲ ಮುಳುಗಿ ಹೋಯ್ತು, ನೀರೆಲ್ಲ ತುಂಬ್ಕೊಂಡ್ಬಿಡ್ತು. ಅರ್ಧಕ್ಕಿಂತ ಜಾಸ್ತಿ ನಮ್ದು ಗದ್ದೆ ಎಲ್ಲ ನಷ್ಟ ಆಯ್ತು. ಅದ್ ನಂತರ ನಾವೇನ್ ಮಾಡಿದ್ದೇವೆ, ಈ ನಷ್ಟವನ್ನು ಹೇಗೆ ಭರಿಸುದಂತ ಹೇಳಿ ಅದರ ನೆಕ್ಸ್ಟ್ ಇಯರ್ಗೆ ನಾವು ಅಲ್ಲಿ ಒಂದು ತೋಡಿ ಇತ್ತು, ಅದ್ರ ನಾನು ಹೂಲೆತ್ತುವ ಕಾರ್ಯಕ್ರಮವನ್ನು ನಾವು ಸ್ಟಾರ್ಟ್ ಮಾಡಿದ್ದೇವೆ. ಸ್ಟಾರ್ಟ್ ಮಾಡಿ ಆವಾಗ ನಮ್ಗೆ ನಮ್ಮ ಮಾನ್ಯ ಶಾಸಕರಾದ ಉಮನಾಥ್ ಕೋಟೆನವರು ಸ್ವಲ್ಪ ಎದುರುಗಡೆ ನಿಂತು ನಮ್ಗೆ ಅದು ಮಾಡಿ ನಾವು ಅವರ ಸಪೋರ್ಟ್ ಇಂದ, ಅವರ ಫಂಡ್ ಇಂದ ನಮ್ಗೆ ಸಪೋರ್ಟ್ ಸಹಾಯವಾಗಿ ಮಾಡಿದ್ದಾರೆ. MLA ಫಂಡ್ ಇಂದ. ಅದರಿಂದಾಗಿ ನಾವು ಒಂದು ಅಲ್ಲಿ ಒಂದು ಆಲ್ಮೋಸ್ಟ್ ಒಂದು 4-5 ಕಿಲೋಮೀಟರ್ ದೂರ ಅದ್ರ ಪೂರ್ತಿ ಹೂಲೆತ್ತು ಎತ್ತಿದ್ದೇವೆ. ಆದ್ರೆ ನೆಕ್ಸ್ಟ್ ಇಯರ್ಗೆ ನಮಗೆ ಕೊರೋನಾದ 2ನೇ ಅಲೆ ಏನಿತ್ತು ಆ ಸಂದರ್ಭದಲ್ಲಿ ನಾನು ಮಾಡುವಾಗ ನಾವು ಯಾವುದೇ ತರ ಸಮಸ್ಯೆ ಆಗ್ಲಿಲ್ಲ. ಅಲ್ಲಿ ಯಾವ ಜಾಗದಲ್ಲಿನೂ ನೀರು ನಿಲ್ಲಿಲ್ಲ. ಹೌದು,
ಅದು ಕೃತಕ ನೆರೆನೆ ಆಗಿರುವಂತ. ಯಾಕಂತ ಹೇಳಿದ್ರೆ ಎಷ್ಟೋ ವರ್ಷಗಳಿಂದ ಹಡಿಲು ಬಿದ್ದ ಭೂಮಿ ಅದು. ಅಲ್ಲಿ ಯಾವುದೇ ವ್ಯವಸ್ಥೆಗಳಿಲ್ಲ, ಎಲ್ಲ ಮುಳುಗಿ ಹೋಗುವ ತರನೇ ಇತ್ತು. ಈಗ ನಮ್ಮ ತುಳುವಲ್ಲಿ ಇರುತ್ತೆ ಒಂದು ಗದ್ದೆ ಅಂತ ಪುನಿ ಅಂತ ಹೇಳ್ತಾರೆ. ಆ ಪುನಿ ಇದ್ರೆ ತಾನೇ ಎಲ್ಲವೂ ಸರಿ ಇರ್ತದೆ, ನೀರು ಕರೆಕ್ಟ್ ಆಗಿ ಹೋಗ್ತದೆ, ಒಂದು ಗದ್ದೆ ಇನ್ನೊಂದು ಗದ್ದೆಗೆ ಹೋಗ್ತದೆ. ಇದು ಹೇಗಾಗಿದೆ ಅಂತ ಹೇಳಿದ್ರೆ ಯಾವುದೇ ಆ ಪುನಿ ಅಂತ ಹೇಳ್ತಾರೆ ಅದು ಎಲ್ಲಿನೂ ಇಲ್ಲ. ಆ ಪರಿಸ್ಥಿತಿ ಅದನ್ನು ಹಡಿಲು ಬಿಟ್ಟಿದ್ದೇವೆ. ಅದನ್ನ ನಾವೆಲ್ಲ ಸರಿಪಡಿಸಿಕೊಂಡು ಈಗ ನಮ್ಗೆ 2ನೇ ವರ್ಷದಲ್ಲಿ ಏನ್ ನಾವು ಮಾಡಿದ್ದೇವೆ ಒಳ್ಳೆ ರೀತಿಯಲ್ಲಿ ನಮ್ಗೆ ಫಸಲು ಬಂದಿದೆ. ನಾವು ಹಾಕಿದ ಆ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದು ನಮ್ಗೆ ಒಳ್ಳೆ ರೀತಿಯಲ್ಲಿ ಆಗಿದೆ. ಶ್ರಮಕ್ಕೆ ಏನು ನಷ್ಟ ಇಲ್ಲ. ಮೊದಲನೇ ಸರ್ತಿ ನಷ್ಟ ಆಗಿದೆ, ಆದ್ರೂ ಯಾರು ಕೂಡ ನಾವು ಒಂದು 14 ಜನ ನಮ್ಮ ಗ್ರೂಪ್ ಇತ್ತದು. ಎಸ್, ನಾನು ಅಲ್ಲಿಗೆ ಬರುವಂತದ್ದು. ಒಟ್ಟು ನಿಮ್ಮ ಆ ಬಳಗದಲ್ಲಿ ನಿಮಗೆ ಕೋಆರ್ಡಿನೇಷನ್ ಆಸುಪಾಸಿನವರು ಯಾರು ಹೇಗೆ ಸೇರಿಕೊಂಡ್ರು ಅಂತ? ಅದ್ರಲ್ಲಿ ಹೇಗೆ ಅಂತ ಹೇಳಿದ್ರೆ ಸರ್, ಈಗ ನಾವು ಸ್ಟಾರ್ಟಿಂಗ್ ಮಾಡಿದವಾಗ ನಮ್ಗೆ ಒಂದು 25-30 ಜನ ಅಲ್ಲಿ ಒಂದು ಚಿಕ್ಕ ನಾವು ಮಾಹಿತಿ ಶಿಬಿರ ಅಂತ ಸ್ಟಾರ್ಟ್ ಮಾಡಿದ್ದೇವೆ. ಯಾಕಂದ್ರೆ ಜನಗಳ ಸಪೋರ್ಟ್ ಬೇಕು ನಮ್ಗೆ. ಈಗ ಫಾರ್ಮರ್ಸ್ ಗಳಿಗೆ ನಾವು ಮಾಹಿತಿ ಕೊಟ್ಟರೆ ಮಾತ್ರ ಅವ್ರಿಗೆ ಅರ್ಥ ಆಗ್ತದೆ ನಾವು ಏನ್ ಮಾಡ್ತಿದ್ದೇವೆ ಅಂತ ಹೇಳಿ. ಅದಕ್ಕೆ ನಾವು ಪ್ರತಿಯೊಂದು ಈ ಕೊರೋನಾ ಸಮಯದಲ್ಲಿ ಶನಿವಾರ ಇರ್ಲಿ ಸಂಡೇ ಇರ್ಲಿ ನಾವು ಸುಮ್ಮನೆ ಕೂತಿಲ್ಲ. ಇಲ್ಲಿ ಲಾಕ್ಡೌನ್ ಇತ್ತು, ವೀಕೆಂಡ್ ಕರ್ಫ್ಯೂ ಇತ್ತು, ಆದ್ರೂ ನಾವು ಹೋಗಿ ಆ ತೋಟಗಾರಿಕಾ ಇಲಾಖೆ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ನಮ್ಗೆ ಬೇರೆ ಬೇರೆ ಇಲಾಖೆಯಿಂದ ಸಹಾಯ ಸಿಕ್ಕಿದೆ. ಅವರ ರಿಸೋರ್ಸ್ ಪರ್ಸನ್ ಅನ್ನು ಕರ್ಕೊಂಡು ಹೋಗಿ ನಾವು ಒಂದೊಂದು ದೇವಸ್ಥಾನ ಅಥವಾ ಏನೊಂದು ಪ್ಲೇಸ್ ಉಂಟು, ಅಲ್ಲಿ ಹೋಗಿ ನಾವು ಮಾಹಿತಿ ಶಿಬಿರವನ್ನು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಅದರಲ್ಲಿ ಮೊದಲಿಗೆ ಒಂದು 20 ಜನ ಬಂದ್ರು, ಅದ ನಂತರ ಒಂದು ಸೆಕೆಂಡ್ ಸ್ಟೆಪ್ ಅಲ್ಲಿ ನಮ್ಗೆ ಒಂದು 50 ಜನವರೆಗೂ ಆಯ್ತು. ಇಂತಹ ಹಲವಾರು ಕಾರ್ಯಕ್ರಮವನ್ನು ಮಾಡಿದ್ದೇವೆ ನಾವು. ಅದು ಮಾಡಿಭಾವಿಯಾಗಿ ತುಂಬಾ ಈ ರೀತಿಯ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ದೇವೆ. ಯಾಕಂತ ಹೇಳಿದ್ರೆ ಅಲ್ಲಿ ಆ ಊರಿನ ಅಥವಾ ಆ ಗದ್ದೆ ಆಸುಪಾಸಿನವರನ್ನೆಲ್ಲ ಮೋಟಿವೇಟ್ ಮಾಡಿದ್ದೇವೆ. ಯಾಕಂತ ಹೇಳಿದ್ರೆ ಒಂದು 10 ಸೆನ್ಸ್ ಜಾಗ ಇದ್ದವನಿಗೂ ಈಗ ತೋಟಗಾರಿಕೆಯಲ್ಲಿ ಬೇರೆ ಬೇರೆ ರೀತಿಯಂತಹ ಸಹಾಯ ಸಿಗುತ್ತೆ. ಅವರಿಗೆ ಗೊತ್ತಿಲ್ಲ ಅದನ್ನು ಹೇಗೆ ಅದನ್ನು ಯುಟಿಲೈಸ್ ಮಾಡುದು ಅಂತ ಹೇಳಿ. ಅಂತ ರೀತಿ ಅವರಿಗೆ ಈಗ ನಮ್ಮಿಂದಾಗಿ ಮಾಹಿತಿ ಶಿಬಿರದಿಂದಾಗಿ ಸ್ವಲ್ಪ ಇನ್ಫಾರ್ಮೇಶನ್ ಸಿಕ್ಕಿದೆ. ಇದೊಂಥರ ಅವರಿಗೆ ನೀವು ಇಷ್ಟೆಲ್ಲ ಈ ರೀತಿಯ ಒಂದು ಕಾರ್ಯಾಗಾರಗಳನ್ನು, ಶಿಬಿರಗಳನ್ನು, ಮಾತುಕತೆಗಳನ್ನೆಲ್ಲ ಮಾಡಿದ್ದರಿಂದ ಸ್ಥಳೀಯ ಆಸುಪಾಸಿನ ಜನರಿಗೆಲ್ಲ ಒಂಚೂರು ಹುಮ್ಮನಸ್ಸು ಬಂತು, ಉಮೇದು ಅದೇ ತುಳುವಲ್ಲಿ ಏನಿರುತ್ತೆ ಉಮೇದು ಅದು ಬಂದಿದೆ, ಎಲ್ಲರೂ ಕೈ ಜೋಡಿಸಿದ್ರು. ಸೊ ಹಾಗಾಗಿ ಮೊದಲ ಬಾರಿಯ ಏನು ನಿಮ್ಮ ಪ್ರಯತ್ನ ಸ್ವಲ್ಪ ಏನು ಪ್ರಕೃತಿಯಿಂದ ಮಳೆಯಿಂದಾಗಿ ಸ್ವಲ್ಪ ತೊಂದರೆ ಆದ್ರೂ ಕೂಡ 2ನೇ ಬಾರಿಗೆ ಆಗೋ ಸಂಪೂರ್ಣ ಯಶಸ್ವಿ ಆಗಿದ್ದೇವೆ. ಸೊ ಆ ಯಶಸ್ಸಿನ ಹಿನ್ನೆಲೆಯಲ್ಲಿ ಈಗ ಕೃಷಿ ಮೇಳ. ಎಸ್, ಇದು ಸಂತೋಷ್ ಇಟ್ರೆ ಕೃಷಿ ಮೇಳದಲ್ಲಿ ಏನೆಲ್ಲ ಇರ್ತದೆ? ಕೃಷಿ ಮೇಳ ಅನ್ನುವಂಥದ್ದು ಉದ್ದೇಶ, ನಮ್ಮ ಒಂದು ಉದ್ದೇಶ ಅಂತ ಹೇಳಿದ್ರೆ, ನೀವು ಇಡೀ ಒಂದು ಲೆಕ್ಕಾಚಾರದ ಪ್ರಕಾರ 7% ಜನ ಮಾತ್ರ ಈಗ ಸಂಘಟಿತರಾಗಿರುವಂಥದ್ದು, ಉಳಿದವರು ಸಂಘಟಿತರಾಗಲಿಲ್ಲ. ಕಾರಣ ಅಂತ ಹೇಳಿದ್ರೆ ಅವರಿಗೆ ಬೇರೆ ಬೇರೆ ಈ ವೃತ್ತಿಯಲ್ಲಿ ಅವರಿಗೆ ತುಂಡು ಭೂಮಿ ಇರುವುದರಿಂದ ಅಥವಾ ಅವರಿಗೆ ಯಾವುದೇ ಮಾಹಿತಿಯ ಕೊರತೆ ಇರುವುದರಿಂದ ಆ ಒಂದು ರೀತಿಯಲ್ಲಿ ಆಗಿದೆ. ಹಾಗಾಗ್ಲಿಕ್ಕೆ ಹೋಗಿ ನಾವು ಇಲ್ಲಿ ಒಬ್ಬ 5 ಸೆನ್ಸ್ ಇರುವಂತ ಜಾಗದವರಿಗೆ ಅವರ ಜೀವನ ವ್ಯಾಪ್ತಿಗೆ ಬೇಕಾಗುವಂತ ಎಲ್ಲ ಅನುಕೂಲಗಳು ಈ ಒಂದು ಕೃಷಿ ಮೇಳದಲ್ಲಿ ಸಿಗಬೇಕು. ಅಂದ್ರೆ ಮಾದರಿ ಪ್ರಾತ್ಯಕ್ಷಿಕೆ ಇರಬಹುದು. ಏನದು ಅಷ್ಟು ಸಣ್ಣ ತುಂಡು ಭೂಮಿಯವರಿಗೆ ಏನು ಪ್ರಯೋಜನ ಮಾಡಿಕೊಡ್ತೀರಿ ಅಂತ ಹೇಳಿದ್ರೆ, ನಾರ್ಮಲಿ ನಾವು ಒಂದು ಕೃಷಿ ಮೇಳ ಅಂತಿದ್ರೆ ಅಲ್ಲಿ ಪಾಲಿ ಹೌಸ್ಗಳಲ್ಲಿ ಅಂತರ್ ಬೆಳೆಗಳನ್ನು ಬೆಳೆಯುವಂಥದ್ದು, ಮತ್ತೆ ಒಂದು ಮನೆ ಅಂತ ತಕೊಂಡಾಗ ಅವರಿಗೆ ರೆಕಾರ್ಡ್ಲಿ ನೋಡ್ಲಿಕ್ಕೆ ಹೋದ್ರೆ ಈಗ ಸರ್ಕಾರದಿಂದ ಅನೇಕ ಕಾರ್ಯಕ್ರಮಗಳಿದೆ ಕೃಷಿಯನ್ನು ಬೆಳೆಸಲಿಕ್ಕೆ, ಉಳಿಸ್ಲಿಕ್ಕೆ. ಆದರೆ ಜನರಿಗೆ ಮಾಹಿತಿಯ ಕೊರತೆ ಇದೆ. ಮತ್ತೊಂದು ತಾಂತ್ರಿಕವಾಗಿ ಕೆಲವೊಂದು ಕೊರತೆಗಳು ಬರ್ತದೆ. ಅವರ RTCಯಲ್ಲಿ ಅವರಿಗೆ ಪಾಲಾಗಿರುವುದಿಲ್ಲ. ಅದರ ರೀತಿಯಲ್ಲಿ ನಮಗೆ ಆ ಒಂದು ಅನುಭವ ಏನು ಫಲಾನುಭವಿಗಳಿದ್ದಾರೆ ಅವರಿಗೆ ಡೈರೆಕ್ಟ್ ಆಗಿ ಸಿಗುವಂಥದ್ದು ಇರುವುದಿಲ್ಲ. ಆಗ ಅವರಿಗೆ ಭೂಮಿ ಇರ್ತದೆ, ಅದನ್ನು ಸರ್ಕಾರದಿಂದ ಬರುವಂಥ ಪ್ರಯೋಜನವನ್ನು ಪಡೆದು ಅದೇ ರೀತಿಯಲ್ಲಿ ಮಾಡಿಕೊಳ್ಳಿಕ್ಕೆ ಆಗುವುದಿಲ್ಲ. ಹಾಗಾಗ್ಲಿಕ್ಕೆ ಹೋಗಿ ಒಂದು ಮನೆ ಅಂತ ಇದ್ದರೆ ಅಲ್ಲಿ ಕೆಲವೊಂದು ಕೋಳಿಯನ್ನು ಸಾಕಣೆ ಮಾಡುವಂಥದ್ದು ಅಥವಾ ಮಿಶ್ರ ಬೆಳೆಗಳನ್ನು ಬೆಳೆಯುವಂಥದ್ದು, ತರಕಾರಿಗಳನ್ನು. ಈಗ ಸಾವಯವ ತರಕಾರಿ ಎನ್ನುವಂಥದ್ದು, ನೀವು ಸಾವಯವ ತರಕಾರಿಗೆ ಹಾಕುವಂಥ ಹಣ ಅನ್ನುವಂಥದ್ದು ಅದು ಇನ್ವೆಸ್ಟ್ಮೆಂಟ್, ನಾಟ್ ಎಕ್ಸ್ಪೆಂಡಿಚರ್. ಹಾಗಾಗ್ಲಿಕ್ಕೆ ಹೋಗಿ ಅವನನ್ನ ಆರೋಗ್ಯವನ್ನ ವೃದ್ಧಿಸ್ತದೆ, ಅವನ ಜೀವವನ್ನ ಕಾಪಾಡ್ತದೆ. ಹಾಗಾಗ್ಲಿಕ್ಕೆ ಹೋಗಿ ಅಲ್ಲಿ ಅವರು ಬಂದವರಿಗೆ ಈಗ ಹೈಡ್ರೋಫೋನಿಕ್ಸ್ ವಿಧಾನದಲ್ಲಿರ್ಬೋದು ಅಥವಾ ಅಕ್ವಾಫೋನಿಕ್ಸ್ ವಿಧಾನದಲ್ಲಿರ್ಬೋದು ಅಥವಾ ಅಂತರ್ ಬೆಳೆಗಳನ್ನು ಬೆಳೆಯುವಂಥದ್ದು, ಪಾಲಿಹೌಸ್ಗಳಲ್ಲಿ ಅಂತರ್ ಬೆಳೆಗಳನ್ನು ಬೆಳೆಯುವಂಥದ್ದು. ಈಗ ವೈಜ್ಞಾನಿಕ ರೀತಿಯಲ್ಲಿ ಯಾಂತ್ರಿಕವಾಗಿ ಅನೇಕ ಬೆಳೆಗಳನ್ನು ಬೆಳೆಯಲಿಕ್ಕಾಗ್ತದೆ. ಅಂತಹ ಒಂದು ಪರಿಕಲ್ಪನೆಯಲ್ಲಿ ನಾವು ಮಾಡಿರುವಂಥದ್ದು. ಕೃಷಿ ಮೇಳಕ್ಕೆ ಬಂದರೆ
ಒಂದು ನಮ್ಮ ಉದ್ದೇಶ ಇರುವಂಥದ್ದು ಹಾಗೆ, ಒಂದು ಈಗಿನ ಜನ್ರೇಷನ್ಗೆ ಮುಂದೆ ಬರುವಂಥ ಭವಿಷ್ಯದ ಬುನಾದಿಯನ್ನು ಹಿಡ್ಕೊಂಡು ಗಟ್ಟಿ ಮಾಡಲಿಕ್ಕೆ ಬರುವಂಥ ಮಕ್ಕಳಿಗೂ ಸಹ ಅನುಕೂಲ ಆಗಬೇಕು. ಹಾಗಾಗಿ ಎಲ್ಲ ಶಾಲಾ ಕಾಲೇಜಿನ ಮಕ್ಕಳನ್ನು ನಾವು ಆಹ್ವಾನಿಸ್ತಾ ಇದ್ದೇವೆ. ಅಲ್ಲಿ ಮಾಹಿತಿ ಶಿಬಿರವನ್ನು ಇದೆ, ವಿಚಾರ ಸಂಕಿರಣಗಳಿದೆ, ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂಥ ವಿಚಾರ ಸಂಕಿರಣಗಳಿದೆ. ಎಸ್ ಸಂತೋಷ್ ಶೆಟ್ಟರ್, ನಾನು ಬರ್ತೇನೆ. ನಾನು ಸಣ್ಣ ಬ್ರೇಕ್ ತೆಕ್ಕೊಳ್ತೇನೆ. ಬ್ರೇಕ್ ನಂತರ ನಾನು ಈ ಒಂದು ಕೃಷಿ ಮೇಳದಲ್ಲಿ ಸಂತೋಷ್ ಶೆಟ್ಟರ್ ಹೇಳ್ತಾ ಇರುವ ಹಾಗೆ ಏನು ಮಾಹಿತಿಗಳು, ಆಮೇಲೆ ತಂತ್ರಜ್ಞಾನದ ವಿವರಗಳು, ಜೊತೆಗೆ ಇನ್ನೂ ಆಕರ್ಷಕವಾಗಿರುವಂಥದ್ದು ಜನಸಾಮಾನ್ಯರಿಗೆ ಏನೆಲ್ಲ ಇರಬಹುದು ಅನ್ನುವಂಥದ್ದು ಕುತೂಹಲ ಕೂಡ ನಿಮಗೆ ಇರಬಹುದು. ಎಸ್, ಆ ಬಗ್ಗೆ ನಾವು ಮಾತಾಡಲಿಕ್ಕಿದ್ದೇವೆ. ಎಸ್, ನಾನು ಈ ಒಂದು ಬ್ರೇಕ್ನ ಸಂದರ್ಭದಲ್ಲಿ ನಮಗೆ ಬ್ರೇಕ್ನ ಬಳಿಕ ಈ ಒಂದು ಮಾತುಕತೆಯಲ್ಲಿ ಕೃಷ್ಣ ಶೆಟ್ಟಿ ತಾರಮೇರ ಅವರು ನಮ್ಮ ಜೊತೆ ಜಾಯ್ನ್ ಆಗಲಿಕ್ಕಿದ್ದಾರೆ. ಈ ನಡುವೆ ನಾನು ಚಂದ್ರಹಾಸ ಕುಂದರ್ ಅವರಿಗೆ ನಾನು ಈ ಒಂದು ಮಾತುಕತೆಯಿಂದ ಅವರನ್ನು ಬೀಳ್ಕೊಡ್ತಾ ಇದ್ದೇನೆ. ಎಸ್, ಚಂದ್ರಹಾಸ ಕುಂದರ್ ಅವರೇ, ನೀವೊಂದು ಈ ಮಾತುಕತೆಯಲ್ಲಿ ಭಾಗಿಯಾಗಿದ್ದಕ್ಕೆ ಮತ್ತು ನಿಮ್ಮ ಏನು ನೀವು ಕೃಷಿಯಲ್ಲಿ ತೊಡಗಿಸಿಕೊಂಡ ಆ ಒಂದು ಪರಿಶ್ರಮದ ಕಥೆಯನ್ನು ಹೇಳಿದ್ರಲ್ಲ, ತುಂಬ ಇನ್ಸ್ಪೈರಿಂಗ್. ಅಷ್ಟು ಜನರನ್ನು ಒಟ್ಟು ಮಾಡಿ ಅದರ ಹಿಂದೆ ಯಾವ ರೀತಿ ಅದನ್ನು ಜನರನ್ನು ಮೊಬಿಲೈಸ್ ಮಾಡಿದಿರಿ, ಗದ್ದೆಗೆ ಇಳಿಸಲಿಕ್ಕೆ ಏನು ಪ್ರೇರಣೆ ಅನ್ನೋ ವಿಚಾರವನ್ನು ನೀವು ತುಂಬ ಮನಮುಟ್ಟುವಂತೆ ನಮ್ಮ ಮುಂದೆ ಇಟ್ಟಿದ್ದೀರಿ. ನನಗೆ ನಿಮಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಎಸ್ ವೀಕ್ಷಕರಿಗೆ, ಈಗ ಬ್ರೇಕ್ ತೆಕ್ಕೊಡ್ತೇನೆ. ಬ್ರೇಕ್ ನಂತರ ಈ ಒಂದು ಮಾತುಕತೆ ಮತ್ತೆ ಮುಂದುವರಿಯುತ್ತದೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು, ಉಜಿರೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು, ಉಜಿರೆ. ಕೃಷಿ ಸಿರಿ ಕೃಷಿ ಈ ಒಂದು ಕೃಷಿ ಮೇಳ ಮಾರ್ಚ್ 11ರಿಂದ 13ರ ತನಕ ಮುಲ್ಕಿಯ ಕೋಲ್ನಾಡಿನಲ್ಲಿ ನಡೀಲಿಕ್ಕೆ ಇರುವಂಥ ಈ ಒಂದು ಸಮ್ಮೇಳನದ ಬಗ್ಗೆ ನಾವು ಕೃಷಿ ಮೇಳದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಈಗ ನಮ್ಮ ಜೊತೆಗೆ ಬ್ರೇಕ್ನ ನಂತರ ಈ ಒಂದು ಮಾತುಕತೆಯಲ್ಲಿ ಕೃಷ್ಣ ಶೆಟ್ಟಿ ತಾರೆಮಾರ್ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಪ್ರೀತಿಯ ನಮಸ್ಕಾರಗಳು ಸರ್. ಎಸ್, ಕೃಷ್ಣ ಶೆಟ್ಟಿ ತಾರೆಮಾರ್ ಅವರು ಈ ಒಂದು ಕೃಷಿ ಸಿರಿ 2022 ಈ ಒಂದು ಆಯೋಜನಾ ಸಮಿತಿಯ ಸಂಚಾಲಕರು ಕೂಡ ಹೌದು, ಜೊತೆಗೆ ಅವರು ವಿನಯ ಕೃಷಿ ಬೆಳೆಗಾರರ ಸಂಘದ ನಿರ್ದೇಶಕರು ಕೂಡ ಆಗಿದ್ದಾರೆ ಮತ್ತು ಬೇರೆ ಬೇರೆ ಕ್ರೀಡಾ ಚಟುವಟಿಕೆಯಲ್ಲಿ, ಕ್ರೀಡಾ ಸಂಘಟನೆಯಲ್ಲಿ ಕೂಡ ತನ್ನನ್ನು ತೊಡಗಿಸಿಕೊಂಡಿರುವವರು. ನಾವು ಈ ಒಂದು ಬ್ರೇಕ್ಗಿಂತ ಮೊದಲು ಮಾತನಾಡುವ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಚಂದ್ರಹಾಸ ಕುಂದರ್ ಅವರು ಮತ್ತು ಪ್ರಶಾಂತ್ ಪೈ ಅವರ ಜೊತೆಗೆ ಸಂತೋಷ್ ಶೆಟ್ಟಿ ಅವರು ಈ ಒಂದು ಕೃಷಿ ಮೇಳದ ಒಂದು ಪರಿಕಲ್ಪನೆಯನ್ನು ನಮ್ಮ ಮುಂದೆ ಇಟ್ಟಿದ್ದರು. ಎಸ್, ನಾನೀಗ ಮಾತುಕತೆಯನ್ನು ಮುಂದುವರಿಸುವಾಗ ಕೃಷ್ಣ ಶೆಟ್ಟಿ ಅವರೇ, ನಿಮ್ಮ ಹತ್ರ ಕೇಳುವಂಥದ್ದು ನಾನು, ಈ ಒಂದು ಮೇಳದಲ್ಲಿ ತುಂಬ ಆಕರ್ಷಣೆ ಅಂತ ಇರುವಂಥದ್ದು ಏನಿಗೆ, ಜನಸಾಮಾನ್ಯರಿಗೆ ಬರುವವರಿಗೆ ಈ ಮೇಳದಲ್ಲಿ ಏನು ಆಕರ್ಷಣೆಗಳು ಇದಾವೆ ಅಂತ? ಈಗಿನ ಕಾಲಘಟ್ಟದಲ್ಲಿ ಕೃಷಿ ಸಾಧಾರಣ ತುಂಬ ತಳಮಟ್ಟಕ್ಕೆ ಇಳಿದಿದೆ. ಅಂದರೆ ಯಾರಿಗೂ ಕೃಷಿ ಬಗ್ಗೆ ಯಾವುದೇ ವಿಚಾರ ಬೇಡ, ಅವರಿಗೆ ತಿನ್ನಲಿಕ್ಕೆ ಬೇಕು, ಎಲ್ಲ ಬೇಕು, ಜಂಕ್ ಫುಡ್ ಬೇಕು. ಆದರೆ ಕೃಷಿಯ ಬಗ್ಗೆ ಯಾವುದೇ ರೀತಿಯ ಅದರ ಅವಶ್ಯಕತೆ ಇಲ್ಲ. ಈಗ ನಮ್ಮ ಮನೆಯಲ್ಲಿ ಮಕ್ಕಳಾದ್ರಷ್ಟೇ
ಕೃಷಿಯ ಬಗ್ಗೆ ಏನು ಕೇಳೋದಿಲ್ಲ, ಊರಿಗೆ ಹೋದ್ರು ಅಷ್ಟೇ ಅದರ ಬಗ್ಗೆ ಏನು ನೋಡೋದಿಲ್ಲ. ಅವ್ರಿಗೆ ಅಲ್ಲಿಂದ ಬೇಕು, ಈ ಸ್ವಿಗ್ಗಿ ಇದರಲ್ಲೆಲ್ಲ ಪಾರ್ಸೆಲ್ ಬೇಕು. ಅಂಥ ಪರಿಸ್ಥಿತಿಯಲ್ಲಿ ಕೃಷಿ ಮೇಳ ಆಯೋಜಿಸುವುದೇ ದೊಡ್ಡ ಸಾಹಸದ ಕೆಲಸ. ಯಾಕಂದ್ರೆ ಅದಕ್ಕೆ ಬೇಕಾದ ಸಂಗ್ರಹ ಕ್ರೋಢೀಕರಣ ತುಂಬಾ ಕಷ್ಟದ ಕೆಲಸ. ಒಂದು ನಮಗೆ ದೊಡ್ಡ ಏಟು ಕೊರೋನಾದಿಂದಾಗಿ ಎಲ್ಲ ವ್ಯವಸ್ಥೆಯಾಗಿ ಒಂದು ವಾರದಲ್ಲಿ ತುಂಬಾ ಹಿಂದೆ ಇದಾಯಿತು. ಅದರ ನಂತರ ನಾವು ಈಗೆಲ್ಲ ಪ್ಲಾನ್ ಮಾಡಿ ಸಾಧಾರಣ 200 ಸ್ಟಾಲ್ಗಳಿವೆ. 200 ಸ್ಟಾಲ್ಗಳು ಬರ್ತದೆ. ಅದರಲ್ಲಿ ಸಾಧಾರಣ ಕೃಷಿಗೆ ಸಂಬಂಧಪಟ್ಟದ್ದೇ ಎಲ್ಲಾ ರೀತಿಯ ವ್ಯವಸ್ಥೆಗಳಿವೆ. ಕೃಷಿ ಯಂತ್ರೋಪಕರಣ ಇರಬಹುದು, ಮತ್ತೆ ಸರ್ಕಾರದ ಸೌಲಭ್ಯಗಳು, ಒಳ್ಳೊಳ್ಳೆ ಕೇಂದ್ರ ಸರ್ಕಾರದ ಸೌಲಭ್ಯಗಳಿರುತ್ತೆ, ರಾಜ್ಯ ಸರ್ಕಾರದ ಸೌಲಭ್ಯಗಳಿರುತ್ತೆ. ಅದು ರೈತರಿಗೆ ಯಾವುದೇ ರೀತಿಯಲ್ಲಿ ತಲುಪಿರುವುದಿಲ್ಲ ಅಥವಾ ಗೊತ್ತಿರುವುದಿಲ್ಲ, ಅದರ ಮಾಹಿತಿ ಗೊತ್ತಿರುವುದಿಲ್ಲ. ಇದರ ಎಲ್ಲಾ ವ್ಯವಸ್ಥೆ ಮತ್ತೆ ಮಾಹಿತಿ ನೀಡುವ ಕೇಂದ್ರಗಳಿವೆ, ಮತ್ತೆ ಅಲ್ಲೇ ಅದನ್ನ ವ್ಯವಸ್ಥೆ ಇದೆ, ಉಚಿತವಾಗಿ ನೀಡುವಂತ ವ್ಯವಸ್ಥೆ ನಾವು ಅಲ್ಲೇ ಮಾಡಿದ್ದೇವೆ. ಒಂದು 200 ಅಂತ ಸ್ಟಾಲ್ಗಳಿವೆ. ಅದರಲ್ಲಿ ಕರಕುಶಲ ವಸ್ತುಗಳು, ಅಂದ್ರೆ ಈಗ ಇಲ್ಲಿ ಒಂದು ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದ ಒಂದು ಪಾರಂಪರಿಕ ಗ್ರಾಮವನ್ನು ಅವರು ಪಾರಂಪರಿಕ ಗ್ರಾಮವನ್ನು ಮಾಡ್ತಾರೆ. ಅಲ್ಲಿ ನಮ್ಗೆ ಮುಂಚಿನ ಸಾಧಾರಣ ವರ್ಷಗಳ ಹಿಂದಿನ ಅಂದ್ರೆ ನಾವು ಕೃಷ್ಣ ಶೆಟ್ಟಿ ಅವರೇ, ನಾವು ಉಜಿರೆಯಲ್ಲಿ ವಿಶ್ವ ಏನು ತುಳು ಸಮ್ಮೇಳನ ನಡೆದಿತ್ತು, ಆವಾಗ ಒಂದು ಪಾರಂಪರಿಕ ಗ್ರಾಮವನ್ನು ಅಲ್ಲಿ ಮಾಡಲಾಗಿತ್ತು, ಅದನ್ನು 2008ರ ಅವಧಿಯಲ್ಲಿ. ಆ ರೀತಿಯ ಒಂದು ಪಾರಂಪರಿಕ ಗ್ರಾಮವನ್ನು ಮಾಡ್ತಾ ಇದ್ದೇವೆ. ಪೂಜಾ ಕಾವಂದರ ಆಶ್ರಯದಲ್ಲಿ ಅದೊಂದು ಒಳ್ಳೆ ರೀತಿಯಲ್ಲಿ ನಡೆದಿತ್ತು. ಅದನ್ನು ನಾವು ಮರುಸೃಷ್ಟಿ ಅದೇ ರೀತಿ ಮಾಡ್ತಾ ಇದ್ದೇವೆ. ಸುಮಾರು ಎಷ್ಟು ವ್ಯಾಪ್ತಿಯಲ್ಲಿ, ಎಷ್ಟು ಎಕರೆ? ಅದು ಸಾಧಾರಣ ಒಂದು ಎಕರೆ ಜಾಗ ಬರ್ಬೋದು. ಅದರಲ್ಲಿ ಒಂದು ವ್ಯವಸ್ಥಿತವಾಗಿ ಜನರಿಗೆ ಮುಂಚೆ ಹೇಗಿತ್ತು, ಹಳೆ ಕಾಲದಲ್ಲಿ ತುಳುನಾಡು ಹೇಗಿತ್ತು, ಅದರಲ್ಲಿ ಯಾವ ರೀತಿ ಒಂದು ವ್ಯವಸ್ಥೆ ಇತ್ತು, ಕೂಡುಕೊಳ್ಳುವಿಕೆ ಅಂದ್ರೆ ಒಬ್ಬರ ಮನೆಯಿಂದ ಒಬ್ರು ಎಲ್ಲ ವ್ಯವಸ್ಥೆ ಜೋಡುಕ ಇದೆ. ಈಗ ಫ್ಲಾಟ್ ಅಲ್ಲಿ ಆಚೆ ಮನೆಯವ್ರಿಗೆ ಈಚೆ ಮನೆ ಪರಿಚಯ ಇರುವುದಿಲ್ಲ, ಅಂತ ಪರಿಸ್ಥಿತಿಯಲ್ಲಿ ಬಂದ್ರೆ. ಆದ್ರೆ ಮುಂಚಿನ ಸಂದರ್ಭದಲ್ಲಿ ನೆರೆಮನೆಯವ್ರ ಜೊತೆ ಅಥವಾ ಹತ್ತಿರದ ಜೊತೆ ಯಾವ ರೀತಿ ನಾವು ಹೊಂದಾಣಿಕೆಯಲ್ಲಿ ಜೀವನ ನಡೆಸ್ತಾ ಇದ್ದೇವ, ನಮ್ಗೆ ಪ್ರಥಮವಾಗಿ ಸಂಬಂಧಿಕರು ಬರ್ತಾ ಇರಲಿಲ್ಲ, ನೆರೆಮನೆಯವರು ಬರ್ತಾ ಇದ್ರು. ಕೃಷಿಯಲ್ಲೂ ಅವಲಂಬಿಸಿಯೇ ಜೀವನ ನಡೆಸ್ತಾ ಇದ್ರು. ಯಾಕಂದ್ರೆ ನಮ್ಮ ಮನೆ ಎತ್ತು ಇದ್ರೆ ಇನ್ನೊಂದು ಕಡೆ ಎತ್ತುವನ್ನು ಜೋಡಿಸಿ ಇಬ್ಬರನ್ನು ಒಟ್ಟಿಗೆ ಆ ರೀತಿ ಉಳುಮೆ ಮಾಡ್ತಾ ಇದ್ದ ಸಂದರ್ಭ ಅದು. ಈ ನಮ್ಮ ಪಾರಂಪರಿಕ ತನಕ ಈಚೆ ಮನೆಯನ್ನು ಉಳುಮೆ ಮಾಡೋದು, ಮಧ್ಯಾಹ್ನ ನಂತರ ಈಚೆ ಮನೆ ಮಾಡೋದು, ಅದು ನಮ್ಗೆ ಒಂದು ಹಬ್ಬ. ಇವನ ಗದ್ದೆ ಅಂತ ಇಲ್ವೇ ಇಲ್ಲ. ನೀರು ಅಷ್ಟೇ, ನಮ್ಮ ಗದ್ದೆಯಲ್ಲಿ ಒಂದು ಸಂಗ್ರಹ ಆದ ತಕ್ಷಣ ಇನ್ನೊಂದು ಗಡ್ಡೆಗೆ ನಾವೇ ಬಿಡ್ತಾ ಇದ್ವಿ. ಈಗಿನ ಅದು ಇಲ್ವೇ ಇಲ್ಲ. ಅದು ಆ ವ್ಯವಸ್ಥೆ ಸಹಬಾಳ್ವೆ ಅನ್ನೋದಿಲ್ಲ. ಈಗ ಮುಂಚೆ ಒಂದು ರಾಷ್ಟ್ರಕ್ಕೆ ಸೈನಿಕರು ಹಾಗೆ ಕೃಷಿಕರು, ಅದು ಎರಡು ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಜೈ ಕಿಸಾನ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತುಂಬಾ ಒಳ್ಳೆಯ ಇದನ್ನು ಘೋಷಣೆ ಕೊಟ್ಟಿದ್ದಾರೆ. ಅದು ನಶಿಸಿ ಹೋಗಿದೆ. ಈಗ ಸೈನಿಕರದ್ದು ತುಂಬಾ ಮತ್ತೆ ರೈತರಿಗೆ ಈಗಿನ ಸರ್ಕಾರ ತುಂಬಾ ಉತ್ತೇಜನ ಕೊಡ್ತಾ ಇದೆ. ಅದು ಇಲ್ಲ ಅಂತ ಹೇಳಿದ್ರೆ ಇಷ್ಟುವರೆಗೆ ಅದು ನಶಿಸಿ ಹೋಗ್ತಾ ಇತ್ತು. ಮತ್ತೆ ಈಗ ಪ್ಲಾಸ್ಟಿಕ್ ಮೊಟ್ಟೆ, ಪ್ಲಾಸ್ಟಿಕ್ ರೈಸ್ ಬರ್ತಿತ್ತು, ಅದಕ್ಕೆ ನಾವು ಅವಲಂಬಿಸ್ತಾ ಇದ್ದೇವೆ. ಆವಾಗ ನಮ್ಗೆ ಬದುಕು ನಿಮ್ಗೆ ಗೊತ್ತಿತ್ತು. ಮುಂಚೆ 100 ವರ್ಷ ಬರ್ತಾ ಇದ್ದಾವೆ, ಈಗ 50 ವರ್ಷಕ್ಕೆ ವ್ಯವಸ್ಥೆ ಆಗ್ತಾ ಇದೆ. ಆ ರೀತಿಯನ್ನ ನಾವು ಸ್ವಲ್ಪ ಜನರಿಗೆ ಅವೇರ್ನೆಸ್. ಈಗಿನ ಯುವಕರಿಗಂತೂ ಕೃಷಿಯ ಬಗ್ಗೆ ಮಾಹಿತಿಯೇ ಇಲ್ಲ. ಭತ್ತ ಎಲ್ಲಿ ಆಗ್ತದೆ ಅಂತ ಹೇಳಿ ವ್ಯವಸ್ಥೆ ಗೊತ್ತಿಲ್ಲ ಅವರಿಗೆ. ಭತ್ತವನ್ನು ಹೇಗೆ ಅಕ್ಕಿ ಮಾಡ್ತೇನೆ ಅನ್ನೋದು ಗೊತ್ತಿಲ್ಲ. ಅದನ್ನ ವ್ಯವಸ್ಥೆಯನ್ನು ಈ ಕೃಷಿ ಮೇಳದಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ತರುಣರಿಗೆ, ನಾವು ಅಷ್ಟೇ, ನಮ್ಮ ಎಜುಕೇಶನ್ ಆದ ತಕ್ಷಣ ನಾವು ಪೇಟೆಗೆ ಬಂದಿದ್ದೇವೆ, ನಾವು ಉದ್ಯೋಗ ಹುಡ್ಕೊಂಡು. ಯಾಕಂದ್ರೆ ನಾವು ಕಷ್ಟಗಳಾದಿತ್ತು ಆವಾಗಿನ ಸಂದರ್ಭದಲ್ಲಿ. ಈಗಿನ ತರ ಮಿಶ್ರ ಬೆಳೆಯದೆಲ್ಲ ಗೊತ್ತಿರಲಿಲ್ಲ ನಮ್ಗೆ. ಅವತ್ತಿನ ಕಾಲಕ್ಕೆ ಮತ್ತು ಇವತ್ತಿನ ಕಾಲಕ್ಕೆ ಕಂಪೇರ್ ಮಾಡಿದರೆ ಅವತ್ತಿನ ಕಾಲದಲ್ಲಿ ತುಂಬಾ ಕಷ್ಟ ಇತ್ತು, ತುಂಬಾ ಕೃಷಿಕರಿಗೂ ಕಷ್ಟ ಇತ್ತು. ಇವತ್ತು ಅಂತ ಕಷ್ಟ ಅನ್ನೋದಿಲ್ಲ. ಇಲ್ಲ, ದುಡಿಮೆಗೆ ಒಂದು ಪ್ರತಿಫಲ ಖಂಡಿತ. ಏನಾಗಿದೆ ಅಂದ್ರೆ ಮುಂಚೆ ಈಗ ನಾವು ಕೃಷಿಕನ ಇದ್ರಲ್ಲಿ ಬಂದವರು, ನಮ್ಗೆ 5 ಗಂಟೆಗೆ ಎದ್ದು ನಾವು ಎತ್ತುಗಳನ್ನು ಮೇಯಿಸಿ ಆಮೇಲೆ ಅಲ್ಲಿ ಉಳುಮೆ ಮಾಡಿ ಮತ್ತೆ ಶಾಲೆಗೆ ಹೋಗ್ಬೇಕು. ಈಗಿನ ಮಕ್ಕಳಿಗೆ ನನ್ನ ಮಗ ಒಂದು ಬಿದ್ರೆ ಎದ್ರೆ ಪೆಟ್ಟಾಗ್ತದೆ, ಕೆಳಗೆ ಇದ್ರೆ ಅದು ಗಾದೆ ಇದೆಯಲ್ಲ, ಆ ರೀತಿ ಆಗಿದೆ. ಮಕ್ಕಳಿಗೆ ಸ್ವಾವಲಂಬಿಯಾಗಿ ಬದುಕುವ ಇದೇ ನಾವು ಕೊಟ್ಟಿಲ್ಲ. ಅವ್ರಿಗೆ ಏನಾದ್ರು ನಾವು ಒಬ್ಬರನ್ನ ಬಿಟ್ರೆ ಅವ್ರು ಹೇಗೆ ಬದುಕಬೇಕು ಅನ್ನೋದೇ ಗೊತ್ತಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ಬದುಕಿ. ಯಾಕಂದ್ರೆ ಅವ್ನ ಒಬ್ಬನ ಬಿಟ್ರೆ ಅವ್ನು ಕೊನೆಗೆ ಈಗ ಸಣ್ಣ ಸಣ್ಣ ವಿಷಯಕ್ಕೆ ಸೂಸೈಡ್ ಕೇಸ್ ಗೊತ್ತಾಗ್ತದೆ. ಮಕ್ಕಳಿಗೆ ಅದು ಗೊತ್ತೇ ಇಲ್ಲ ಹೇಗೆ ಬದುಕಬೇಕು, ಎದುರಿಸುವ ಚಾಲೆಂಜ್ ಅನ್ನು ಅದು ಕೃಷಿಯಲ್ಲಿ ಮಾತ್ರ ಬರುದು. ನೀವು ನೋಡಿ, ಯಾವಾಗ ನೋಡ್ಬೇಕಾದ್ರೆ ನೋಡಿ, ಯಾವುದೇ ಎಕ್ಸಾಂಪಲ್ ತಗೊಳ್ಳಿ, ಕೃಷಿ ಮಾಡಿ ಬದುಕಿದವ ಯಾವುದನ್ನೂ ಹೆದರುವುದಿಲ್ಲ, ಯಾವುದಕ್ಕೂ ಹೆದರುವುದಿಲ್ಲ. ಆದ್ರೆ ಕೆಲವು ಸವಲತ್ತುಗಳಿಂದಾಗಿ ಲೋನ್ ಅಂತದೆಲ್ಲ ಬಂದು ಪ್ರಾಬ್ಲಮ್ ವ್ಯವಸ್ಥೆಗೆ ಬಂದಾಗ ಕೂಡ ಎಲ್ಲೂ ಕೂಡ ಕೃಷಿಕ ಎಷ್ಟು ಸೋತರು ಕೂಡ ಅವನು ತಾನು ದಿವಾಳಿಯಾದೆ ಅಂತ ಘೋಷಣೆ ಮಾಡೋದಿಲ್ಲ. ಇಷ್ಟವರೆಗಿಲ್ಲ. ಯಾಕಂತ ಹೇಳಿದ್ರೆ ದಿವಾಳಿ ಅಂತ ಘೋಷಣೆ ಮಾಡಿದ್ರಲ್ಲಿ ಒಂದು ಹೆಸರಿಲ್ಲ, ರೈತ ಒಂದು ಹೆಸರಿಲ್ಲ. ಇಲ್ಲವೇ ಇಲ್ಲ. ಆ ರೀತಿಯ ಸ್ವಾಭಿಮಾನಿಗಳು ರೈತರ ಸ್ವಾಭಿಮಾನಿಗಳು, ಸತ್ಯ ನ್ಯಾಯದಲ್ಲಿ ಬದುಕುವ ರೈತರು. ಯಾವುದೇ ಒಂದು ದ್ರೋಹ ವಂಚನೆ ಅವರಿಗೆ. ಮುಂಚಿನ ಕಾಲದಲ್ಲಿ ನೀವು ಯಾವುದೇ ಅಗ್ರಿಮೆಂಟ್, ಲೀಸ್ ಅಗ್ರಿಮೆಂಟ್ ಏನೂ ಇಲ್ಲ. ನನ್ನ ಗದ್ದೆ ಇಷ್ಟು ಬಾಯಿ ಪಾತ್ರದಲ್ಲಿ ನಡೀತಾ ಇತ್ತು. ಹೆಂಗ್ ಸೇರಾದಿ ಕೊರಲ್ಲ ಐನ ಬೊಕ್ಕ ಪೆರಗತನ ಅಂತ ಇದ್ರಲ್ಲೇ ನಡೀತಾ ಇದ್ದದ್ದು. ಇತ್ತೆಲ್ಲ ಉಂಡು ಊರುಡು ಅಂಚಿನ ಕೆಲವು ಮಾತ್ರ ಅಂಡ ಕಾಲಘಟ್ಟ ನನವಂತ ಸಮಯನಾಗ ಅವು ಪೂರ ನಶಿಸಿ ಕೃಷಿ ಬದುಕು ನಶಿಸಿನ ಪೋನಾಗ ನಮ್ಮ ಊರಿನ ಪೂರಲ್ಲ ಭವ್ಯ ಆಚರಣೆ, ನಂಬಿಕೆ ಪೂರವು ಈ ಕೊರೋನಾದ ಟೈಮ್ ಭಾಷೆ
ನಮ್ಮ ಮಾತಿನ ಭಾಷೆ ಮಾತಾಡೋ ಭಾಷೆ ಎಲ್ಲ ಗೊತ್ತಿರುತ್ತೆ. ಈ ಕೃಷಿ ಬದುಕು ನಮ್ಮಿಂದ ದೂರ ಆದ ತಕ್ಷಣ ಅದು ಕೇವಲ ಕೃಷಿ ಮಾತ್ರ ದೂರ ಹೋಗುವಂಥದ್ದಲ್ಲ, ಆ ಕೃಷಿಯ ಜೊತೆಗೆ ಇರುವಂತ ಒಂದಷ್ಟು ಪಾರಿಭಾಷಿಕ ಶಬ್ದಗಳು ಎಲ್ಲವೂ ಎಷ್ಟೆಷ್ಟು ಒಳ್ಳೆ ಪಾರ್ದನ ನೀವೀಗ ಕೇಳಲಿಕ್ಕುಂಟ, ಪಾರ್ದನ ಅನ್ನೋದು ಇಲ್ವೇ ಇಲ್ಲ. ಈಗ ಡಿಜೆ ಇದೆ, ಎಲ್ಲದಕ್ಕೂ ಡಿಜೆ. ಮದುವೆ ಸಂದರ್ಭದಲ್ಲಿ ಅಷ್ಟೇ ಎಲ್ಲ. ಈಗ ಮುಂಚೆ ನೋಡಿ, ಒಂದು ಕೂಡಿಕೊಳ್ಳುವಿಕೆ ವಿಷಯ ನಾವು ಹೇಳುದು, ಒಂದು ಸಣ್ಣ ಮನೆಯಲ್ಲಿ ಸಣ್ಣ ಒಂದು ಪೂಜೆ ಆದ್ರೆ ಎಲ್ಲ ನೆರೆ ಮನೆಯವರೆಲ್ಲ ಹತ್ರ ಬರ್ತಾ ಇದ್ವಿ. ಎಲ್ಲಿ ಶಾಮಿಯಾನ ಕೇಳ್ತಾ ಇದ್ವಿ, ಚಪ್ಪರ ಹಾಕ್ತಾ ಇದ್ವಿ. ಎಲ್ಲಿ ಚಪ್ಪರ ಯಾರು ಹಾಕುದು, ಎಲ್ಲರೂ ಸೇರಿ ಅವರ ಮನೆಯಲ್ಲಿ ತಟ್ಟಿ, ಇವರ ಮನೆಯಲ್ಲಿ ಮಡಲು, ಅವರ ತಲಕೆ ಎಲ್ಲ ಕಂಗಿನ ತಲಕೆ ಎಲ್ಲ ಹಾಕಿ ನಾವೇ ಹಾಕ್ತಾ ಇದ್ದದ್ದು. ಕೆಲಸದವರು ಬೇರೆ ಇರಲಿಲ್ಲ. 10 ಮಂದಿಯವರು ಸೇರಿ, ಮನೆಯವರು ಸೇರಿ ಒಂದು ಚಪ್ಪರ ಹಾಕ್ತಾ ಇದ್ವಿ. ಆ ಮನೆಯಲ್ಲಿ ಟೇಬಲ್ ಚೇರ್ ಯಾರ್ದಿಲ್ಲ. ನಿಮ್ಮ ಮನೆಯಲ್ಲಿ 4 ಚೇರ್ ಇದ್ರೆ ಇವರ ಮನೆಯಲ್ಲಿ 4 ಟೇಬಲ್ ಇಟ್ಕೊಂಡು ನಮ್ಮ ಮನೆಯಿಂದ ಏನಾದ್ರೆ ಅದನ್ನೇ ಜೋಡಿಸಿ ಮಾಡ್ತಾ ಇದ್ರು. ಅಂದ್ರೆ ಎಲ್ಲರೂ ಸೇರಿ ಮಾಡ್ತಾ ಇದ್ರು. ಬಾಂಧವ್ಯ ಇತ್ತು. ಜಾತಿ ಮತ ಏನೂ ಯಾವುದು ಇರಲಿಲ್ಲ ಅಂತ ಸಂದರ್ಭ. ಕೃಷಿಯಿಂದ ಅದೆಲ್ಲ ಕೃಷಿಯಿಂದ. ಈಗ ಕೃಷಿ ಆ ಒಂದು ಹಳೆಯ ಪರಂಪರೆಯನ್ನು ನೆನಪಿಸುವ ಸಲುವಾಗಿ ಒಂದು ಪಾರಂಪರಿಕ ಗ್ರಾಮ ಕೂಡ ಇದೆ. ಸೆಲ್ಫಿ ಕಾರ್ನರ್ಸ್ ಇದೆ ಅಲ್ಲಿ. ಕೃಷಿಗೆ ಸಂಬಂಧಪಟ್ಟದ್ದು ಸೆಲ್ಫಿ ಕಾರ್ನರ್ಸ್ ಅಲ್ಲ ಅಲ್ಲಿ. ಈಗಿನ ಜನರೇಷನ್ ಗೊತ್ತಿದೆ, ಜನರಿಗೆ ಎಲ್ಲ ಮೊಬೈಲ್ ನಿಂತರು ಊಟ ಮಾಡಿದ್ರೆ ಫೋಟೋ ತೆಗಿಲೇಬೇಕು. ಅದಕ್ಕೆ ಅದೊಂದು ನಾವು ಅಲ್ಲಲ್ಲಿ ಅಂದ್ರೆ ಕೃಷಿಗೆ ಸಂಬಂಧಪಟ್ಟದ್ದೇ ಸೆಲ್ಫಿ ಕೌಂಟರ್ ಮಾಡಿದ್ದೇವೆ ಅಲ್ಲಲ್ಲಿ. ಅದಕ್ಕೆ ಸಂಬಂಧಪಟ್ಟ ನೀರಿಂದು ಮತ್ತೆ ಕಂಬಳ ಸೀನ್ ಅಂತದೆಲ್ಲ ತುಂಬಾ ಇದಿದೆ. ಮತ್ತೆ ಹಿಂದಿನ ನಿಮ್ಗೆ ಗೊತ್ತಿರ್ಬೋದು ಕೋಳಿ ಅಂಕ, ಅದು ಕಟ್ಟದ ಕೋರಿ ಅಂತ ಹೇಳಿದ್ರೆ ಈಗ ಜೂಜೆಲ್ಲ ಇದೆ, ಅದು ಬಿಟ್ಬಿಡಿ. ಮುಂಚೆ ಅದೊಂದು ಹವ್ಯಾಸ. ಎಲ್ಲ ಕೃಷಿ ಎಲ್ಲ ಮಾಡಿದ ನಂತರ ಒಂದು ಆಯಾಸ ಇಳಿಲಿಕ್ಕೋಸ್ಕರ ಅದೊಂದು ಎಲ್ಲರೂ ಸೇರಿ ಒಂದು ಮೋಜಿಗೆ ಅಂದ್ರೆ ಎಂಜಾಯ್ ಮಾಡ್ತಾ ಇದ್ದಂತೆ. ಈಗ ಎಂಜಾಯ್ ಬೇರೆ ಕಡೆ ಆಗ್ತಾ ಇದೆ. ಮುಂಚೆ ಎಲ್ಲರೂ ಸೇರಿ ಒಂದು ಏರಿಯಾದಲ್ಲಿ ಅವರೇ ಸಾಕಿ ಬೆಳೆಸಿದ ಕೋಳಿಗಳನ್ನು ಇದು ಮಾಡಿ ಅದನ್ನ ಪದಾರ್ಥ ಮಾಡಿ ತಿಂತ ಇದ್ದ. ಅದಕ್ಕೋಸ್ಕರ ಕೋಳಿ ಅಂಕ ಮಾಡ್ತಾರೆ. ಅದನ್ನೊಂದು ಬೇರೆ ವಿವಿಧ ತಳಿಯ ಕೋಳಿಗಳ ಜಾತಿ ಅದೊಂದು ಬೇರೆ ಕಡೆ ಇದೆ. ಇನ್ನೊಂದು ಕಡೆ ಜಾನುವಾರು ಜಾತ್ರೆ. ಜಾನುವಾರು ಯಾವುದೆಲ್ಲ ಜಾನುವಾರುಗಳಿದೆ, ಅದರ ತಳಿಗಳ ಬಗ್ಗೆ ಎಲ್ಲ ವಿಶ್ಲೇಷಣೆ, ಅದರ ಮಾಹಿತಿ ಎಲ್ಲ ಅಲ್ಲಿ ಸಿಗುವ ಹಾಗೆ ವ್ಯವಸ್ಥೆಗೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಅದರ ಸಾಧಾರಣ ಸಫಲ ಆಗಿದೆ. ಅದರ ಬಗ್ಗೆ ಇನ್ನು ಕೆಲವರ ಸಹಕಾರ ಸಿಕ್ಕಿದ್ರೆ ಬರ್ತೇನೆ. ಪ್ರಶಾಂತ್ ಪೈ ಅವರೇ, ಈಗ ಯುವಕರು ತೊಡಗಿಸಿಕೊಳ್ಬೇಕು ಕೃಷಿಯಲ್ಲಿ, ಅಥವಾ ಮಹಿಳೆಯರು, ಅಥವಾ ಹೊಸತಾಗಿ ಏನು ಕಾಲೇಜು ಮುಗಿಸಿದವರು, ಅವರಿಗೆ ಯಾವೆಲ್ಲ ನೆರವುಗಳು, ಬ್ಯಾಂಕಿಂಗ್ ನೆರವುಗಳು, ಅದರ ಬಗ್ಗೆ ಈ ಒಂದು ಸಮ್ಮೇಳನದಲ್ಲಿ ಅಥವಾ ಈ ಒಂದು ಮೇಳದಲ್ಲಿ ಏನೆಲ್ಲ ನೀವು ವ್ಯವಸ್ಥೆ ಮಾಡ್ತೀರಿ? ಈಗಾಗಲೇ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದಲ್ಲಿ ಬಹಳಷ್ಟು ಯೋಜನೆಗಳಿದೆ. ಕೃಷಿಯನ್ನು ಉತ್ತೇಜಿಸಬೇಕು, ಕೃಷಿಯಲ್ಲಿ ಸಿಗುವಂತಹ ಸಾಲ ಸೌಲಭ್ಯಗಳು, ಬೇರೆ ಬೇರೆ ಸಬ್ಸಿಡಿಗಳು, ಮತ್ತೆ ಬೇರೆ ಬೇರೆ ತರಹದ ಲೋನ್ಗಳು. ಉದಾಹರಣೆಗೆ ಒಂದು ತಾತ್ಕಾಲಿಕ ಕೆರೆ ಮಾಡಿದ್ರೆ ಅದಕ್ಕೊಂದು ಲೋನ್ ಇದೆ, ಅದಕ್ಕೂ ಸಬ್ಸಿಡಿ ಇದೆ. ತಾತ್ಕಾಲಿಕ ಕೆರೆ ಮಾಡಿದ್ರೆ ಯಾಕಂದ್ರೆ ನೆಲದಲ್ಲೇ ಒಂದು 5 ಫೀಟ್ ಆಳದಲ್ಲಿ ತರ್ಪಲ್ ಹಾಕಿ ತಾತ್ಕಾಲಿಕ ಕೆರೆ ಮಾಡಬಹುದು, ಅಥವಾ ಒಂದು ಗೋಡೌನ್ಸ್ ಮಾಡಬಹುದು. ಫ್ರೂಟ್ ಗೋಡನ್ ಇರ್ಬೋದು. ನೀವು ಬೆಳೆದಂತ ಫಸಲ್ಗಳನ್ನ ಇಡ್ಲಿಕ್ಕೆ ಒಂದು ವ್ಯವಸ್ಥೆ, ಅದಕ್ಕೂ ಕೂಡ ಸರ್ಕಾರ ನಿಮಗೆ ಸಹಾಯಧನವನ್ನ ಲೋನ್ ಅನ್ನು ಕೊಡ್ತದೆ. ಅದರ ಜೊತೆಗೆ ಬೇರೆ ಬೇರೆ ಬೀಜ ಖರೀದಿ ಇರ್ಬೋದು, ಅಥವಾ ಬೇರೆ ಉಳುಮೆ ಸಣ್ಣ ಜಮೀನಿದ್ದವರಿಗೆ ಕೂಡ ಸೌಲಭ್ಯಗಳು ಸಿಗ್ತವೆ. ಖಂಡಿತ ಸರ್. ಯಾಕಂದ್ರೆ ಅವರ ಹೆಸರಿನಲ್ಲಿ ಆ ಜಮೀನು ಇರಬೇಕು, RTC ಯಲ್ಲಿ ಅವರ ಹೆಸರು ನೋಂದಾವಣೆಗೊಂಡು ಇರಬೇಕು. ಅದನ್ನ ಇದು ಕೊಟ್ಟು ಅದರ ಮೇಲೆ ಸಹಾಯಧನ ಇದೆ. ಕಿಸಾನ್ ಬಿಮಾ ಯೋಜನೆ ಇದೆ, ಕೇಂದ್ರ ಸರ್ಕಾರದ ಯೋಜನೆ. ಅದರ ಜೊತೆಗೆ ಮನೆಯಲ್ಲಿ ಇರುವಂತಹ ಎಲ್ಲ ವ್ಯಕ್ತಿಗಳನ್ನ ಅದರಲ್ಲಿ ನಾವು ಬೇರೆ ಬೇರೆ ಕ್ಯಾಟಗರಿ ವೈಸ್ ಕೂಡ ನಾವು ಸೌಲಭ್ಯಗಳಿದೆ. ಈಗ ಉದಾಹರಣೆಗೆ ಒಬ್ಬ 65 ವರ್ಷ ಮೇಲ್ಪಟ್ಟವ ಇರ್ಬೋದು, ಅಥವಾ ಹೆಂಗಸ್ ಇರ್ಬೋದು, ಅಥವಾ ಒಂದು ವಿದ್ಯಾರ್ಥಿ ಇರ್ಬೋದು, ಯುವಕ ಇರ್ಬೋದು, ಎಲ್ಲರನ್ನ ಕೂಡ ಇದರಲ್ಲಿ ಇನ್ವಾಲ್ವ್ ಮಾಡ್ಲಿಕ್ಕೆ ಬೇರೆ ಬಹಳಷ್ಟು ಯೋಜನೆಗಳು ಸರ್ಕಾರದಲ್ಲಿದೆ. ಇದು ಇಷ್ಟವರೆಗೆ ಯಾರಿಗೂ ಗೊತ್ತಿರಲಿಲ್ಲ. ನಾವು ಮೊನ್ನೆ ಬೇರೆ ಬೇರೆ ಇಲಾಖೆಗಳಿಗೆ ಹೋಗ್ಬೇಕಿದ್ರೆ ಅವರು ಹೇಳ್ತಾ ಇದ್ದಾರೆ ನಮ್ಗೆ ಫಲಾನುಭವಿಗಳು ಸಿಗ್ತಾ ಇಲ್ಲ ಅಂತ. ಯಾಕಂದ್ರೆ ಜನರಿಗೆ ಸೌಲಭ್ಯ ಉಂಟು, ಫಲಾನುಭವಿಗಳು ಬರ್ತಾ ಇಲ್ಲ. ಯಾಕಂದ್ರೆ ಕೆಲವರಿಗೆ ಅಂದ್ರೆ ಹೆದರಿಕೆ. ಯಾಕಂದ್ರೆ ಯಾವುದೇ ಒಂದು ಕೆಲಸ ಮಾಡ್ಬೇಕಿದ್ರೆ ಸರ್, ವಿ ಹ್ಯಾವ್ ಟು ಬೇರ್ ಸಮ್ ರಿಸ್ಕ್. ಅಂದ್ರೆ ಜವಾಬ್ದಾರಿ ಇರ್ಬೇಕಾಗ್ತದೆ, ಸ್ವಲ್ಪ ಹೆದರಲಿಕ್ಕೆ ಜವಾಬ್ದಾರಿ ಇರಬೇಕು. ಮತ್ತೆ ಕೆಲವರು ತಿಳ್ಕೊಳ್ತಾರೆ ಇನ್ಫ್ಲೂಯೆನ್ಸ್ ಇದ್ರೆ ಮಾತ್ರ ಅಲ್ಲಿ ಇಲಾಖೆದು ಸೌಲಭ್ಯ ಸಿಗೋದು ಅಂತ. ಏನಿಲ್ಲ ಸರ್, ಏನಿಲ್ಲ. ನಿಮ್ಮ ದಾಖಲೆಗಳು ಸರಿ ಇದ್ರೆ, ನಿಮ್ಮ ಸ್ಥಳ ಮತ್ತೆ ನೀವು ಮಾಡುವಂತ ಕೆಲಸದಲ್ಲಿ ಒಂದು ಇದಿರ್ಬೇಕು, ಪ್ರಾಮಾಣಿಕತೆ ಬೇಕು, ಕಮಿಟ್ಮೆಂಟ್ ಇರಬೇಕು. ಕೇವಲ ನಾವೊಂದು ಲೋನ್ ಸಿಗ್ತದೆ ಹೇಳಿ ಮಾಡಿ ಮತ್ತೆ ಆ ಹಣವನ್ನ ಬೇರೆ ಉಪಯೋಗ ಮಾಡೋದು ಇದು ಮಾಡಬಾರ್ದು. ಅಲ್ಲಿ ನೈಜವಾಗಿ ನೀವು ಏನು ಸಲಹೆ ಆದಿದ್ರೆ ಖಂಡಿತವಾಗಿ ಯಾವುದೇ ಆರ್ಥಿಕ ಸಂಸ್ಥೆ ನಿಮಗೆ ಸಹಾಯವನ್ನು ಮಾಡ್ತದೆ. ಅದರ ಜೊತೆಗೆ ಯಂತ್ರೋಪಕರಣಗಳು. ಈಗ ಮೊದಲನಾಗಿ ಈಗಾಗಲೇ ಕೃಷ್ಣ ಶೆಟ್ಟಿ ಅವರು ಹೇಳಿದಾಗೆ ಮೊದಲೆಲ್ಲ ಎತ್ತುಗಳಿತ್ತು, ಈಗೆಲ್ಲ ಆಧುನಿಕ ತಂತ್ರಜ್ಞಾನಗಳು ಬಂದಿದೆ. ಅದು ಬೆಳೆ ಇರಬಹುದು, ತೋಟಗಾರಿಕೆ ಬೆಳೆ ಇರಬಹುದು, ಯಾವುದೇ ಕಮರ್ಷಿಯಲ್ ಕ್ರಾಪ್ಸ್ ಗೆ ಕೂಡ ಎಲ್ಲ ಇವತ್ತು ಆಧುನಿಕ ಯಂತ್ರಗಳು ಬಂದಿವೆ. ಅದನ್ನು ಖರೀದಿ ಮಾಡ್ಲಿಕ್ಕೋಸ್ಕರ ಈಗ ಬ್ಯಾಂಕ್ ಸಾಲ ಸೌಲಭ್ಯಗಳು ನೀಡ್ತಾ ಇದೆ. ಅದು ಟಿಲ್ಲರ್, ಸಣ್ಣ ಜಮೀನ್ದಾರನಿಗೂ ಸಣ್ಣ ಭೂಮಿಯವನಿಗೂ ಸಾಲ ಕೊಡ್ತಾರೆ. ಖಂಡಿತ ಹೌದು, ಕೊಡ್ಬೋದು. ದೊಡ್ಡ ಮಟ್ಟಿನಲ್ಲಿ ಹೋದ್ರೆ ಬಹಳಷ್ಟು ಸಬ್ಸಿಡಿ
ಸ್ಕೀಮ್ಗಳಿದೆ, ಕೇಂದ್ರ ಸರ್ಕಾರದ ಇರ್ಬೋದು, ರಾಜ್ಯ ಸರ್ಕಾರದ ಬಹಳಷ್ಟು ಯೋಜನೆಗಳು. ಅದರ ಜೊತೆಗೆ ಮಂಗಳೂರು ಮಹಾನಗರ ಪಾಲಿಕೆಯ ಕೆಲವು ಯೋಜನೆಗಳಿದೆ ಕೃಷಿಗೆ ಸಂಬಂಧಪಟ್ಟಂತ. ಹಾಗೆ ಇಂತಹ ಯೋಜನೆಗಳು ಮಹಾನಗರ ಪಾಲಿಕೆಯವರು ಕೂಡ ನೆರವು ಕೊಡ್ತಾರೆ ಸರ್ ಕೆಲವು ವಿಷಯಗಳಿಗೆ. ಅಲ್ಲಿ ಕೂಡ ಕೃಷಿಯನ್ನು ಉತ್ತೇಜಿಸಬೇಕು. ಯಾಕಂದ್ರೆ ಕೃಷಿ ಸ್ಥಳೀಯ ಇತರ ಪಂಚಾಯತ್ಗಳು, ಪಟ್ಟಣ ಪಂಚಾಯತ್ಗಳು ಹೌದೌದು ಅವರಲ್ಲಿದೆ. ಮತ್ತೆ ಅವರಿಗೆ ಒಂದು ಟಾರ್ಗೆಟ್ ಇದೆ, ಎಲ್ಲ ಇಲಾಖೆಗಳಿಗೆ ಅವರ ಲೋನ್ ಇಷ್ಟು, ಈ ಪ್ರೊಪೋರ್ಷನ್ ಇಷ್ಟಕ್ಕೆ ಹೋಗ್ಬೇಕು. ಅದು ಹೈನುಗಾರಿಕೆ ಇರ್ಬೋದು, ಜೇನು ಕೃಷಿ ಇರ್ಬೋದು, ಅಥವಾ ಭತ್ತ ಬೆಳೆ ವಿವಿಧ ತಳಿಯ ಬೆಳೆಗಳಿರ್ಬೋದು, ಎಲ್ಲದಕ್ಕೊಂದೊಂದು ಬಜೆಟ್ಗಳಂತ ಇರ್ತದೆ. ಕೋಳಿ ಸಾಕಾಣಿಕೆ, ಅದರ ಜೊತೆಗೆ ಬೇರೆ ಬೇರೆ ವಿಧಾನಗಳಿರ್ತದೆ. ಹಾಗೆ ನಮ್ಗೆ ಯಾವ್ದು ಸೂಟ್ ಆಗ್ತದೆ ನೋಡಿ, ಜನರ ಟೇಸ್ಟಿಗೆ ಹೊಂದಿಕೊಂಡು ಆದ್ರೆ ಅವನ ಹತ್ರ ಮಾಡುವಂತ ಒಂದು ಇಚ್ಛಾಶಕ್ತಿ ಇರಬೇಕು. ಅಂದರೆ ಇಲ್ಲಿ ಒಂದು ವಿಷಯ, ಯಾಕಂದರೆ ನಮ್ಮ ವೀಕ್ಷಕರಿಗೆ ಸ್ಪಷ್ಟ ಆಗಬೇಕು. ಈಗ ಜನಸಾಮಾನ್ಯರಲ್ಲಿ ಒಂದು ಮಾತು ಇರುತ್ತದೆ, ಕೃಷಿಗೆ ಸಂಬಂಧಪಟ್ಟಾಗೆ ಅಥವಾ ನೀವು ಹೇಳಿದಾಗ ಹೈನುಗಾರಿಕೆ ಇರ್ಬೋದು, ಏನಾದರೂ ಸರ್ಕಾರದ ಸೌಲಭ್ಯಗಳು ಸಿಗಬೇಕಂದ್ರೆ ಆತನಿಗೆ ತುಂಬ ದೊಡ್ಡ ಜಮೀನು ಇರಬೇಕು, ತುಂಬ ದೊಡ್ಡ ಭೂಮಿ ಇರಬೇಕು ಅಂತ. ಅದು ಹಾಗೇನಿಲ್ಲ ಸರ್, ಆದ್ರೆ ಅವನ ಹೆಸರಿಗೆ ಸಣ್ಣ ಭೂಮಿ ಇದ್ರೂ ಸಿಗ್ತದೆ. ಹೇಳಿ. ಸರ್ಕಾರ, ಕೇಂದ್ರ ಸರ್ಕಾರ ಒಂದು FBO ಅಂತ ಮಾಡಿದೆ, ಫಾರ್ಮರ್ಸ್ ಅವರು ಎಲ್ಲ ಸೇರ್ಕೊಂಡು. ಈಗ ಇವರು ವಿನಾಯಕ ಕೃಷಿ ಬೆಳೆಗಾರರ ಸಂಘ ಹೇಗೆ ಮಾಡಿದೆ ಅಂತ ಹೇಳಿದ್ರೆ, ನನ್ನ ಹತ್ರ ಒಂದು 5 ಸೆನ್ಸ್ 10 ಸೆನ್ಸ್ ಜಾಗ ಇದೆ, ನನಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲಿ. ಒಂದು ಟ್ರ್ಯಾಕ್ಟರ್, ಈಗ ಮೊದಲೇ ಇವರು ಹೇಳಿದ ಹಾಗೆ ಟ್ರ್ಯಾಕ್ಟರ್ ತಂದು ನನಗೆ ಉಳ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಆ ಟೈಮಲ್ಲಿ ಬರುದಿಲ್ಲ. ಅದಕ್ಕೋಸ್ಕರ FBO ಮಾಡಿ ಎಲ್ಲಾ ರೈತರು ಸೇರಿ ಒಂದು 50-100 ಮಂದಿ ಸೇರಿದ್ರೆ, ಒಂದು ಗುಂಪು ಸೇರಿದ್ರೆ ಎಲ್ಲ ಅವರ ಜಾಗವನ್ನು ಒಟ್ಟು ಮಾಡಿ ಒಂದು ಕೃಷಿ ಮಾಡಬಹುದು. ಅದೇ ಮಿಶ್ರ ಬೆಳೆ ಮಾಡಬಹುದು. ಅದು ಎಲ್ಲರೂ ಸೇರಿ, ಅದು ಇವರು ಹೇಳಿದಾಗೆ ಸಣ್ಣ ಹಿಡುವರಿಗಳಾದ್ರೂ ಸಿಗ್ತದೆ. ಮತ್ತೆ ಎಲ್ಲರೂ ಸೇರಿ FBO ಮಾಡಿದ್ರೆ ಅದಕ್ಕೂ ಸರ್ಕಾರದ ನೆರವು ತುಂಬಾ ನೆರವು ಇರ್ತದೆ. ಸಬ್ಸಿಡಿಗಳಂತೂ ತುಂಬಾ ಇದೆ, ಎಲ್ಲ ಯಂತ್ರೋಪಕರಣಗಳ ಮೇಲೆ ಸಬ್ಸಿಡಿ ಇದೆ. ಮತ್ತೆ ಎಲ್ಲ ನಾವು ಬೆಳೆದ ವಸ್ತುಗಳನ್ನು ನಾವೇ ರೆಡಿ ಮಾಡಿ ಖರೀದಿಸಿ ನಮ್ಮ FBO ಮುಖಾಂತರ ಖರೀದಿಸಿ ನಾವು ಸೇಲ್ ಮಾಡಬಹುದು, ಮಾರುಕಟ್ಟೆಗೆ ಬಿಡಬಹುದು. ಯಾಕಂದ್ರೆ ದಳ್ಳಾಳಿಗಳ ಅವಶ್ಯಕತೆ ಇಲ್ಲ. ನಾವು ಇಲ್ಲಿ ನಾನು ಎಕ್ಸಾಂಪಲ್ ಹೇಳ್ತೇನೆ, ನಮ್ಮ ಮನೆಯಲ್ಲಿ ಅಳಸಂಡೆ ಲತ್ತನೆಗೆ ಎಂಕಲು 20 ರೂಪಾಯಿಗೆ ಒಂಜಿ ಕಟ್ಟು ಅಂತ ಹೇಳಿದ್ರೆ ಇಷ್ಟು ದೊಡ್ಡ ಕಟ್ಟು, ಇವರಾಗಿ 10-20 ಹಳ್ಳಿಯಲ್ಲಿ ಗೊತ್ತಿದ್ದ, ಅವರು ಅದನ್ನ ನೋಡುದಿಲ್ಲ. ಇಷ್ಟು ದೊಡ್ಡ ಕಟ್ಟನ್ನ ಒಂದು 15 ರೂಪಾಯಿ ಮಾರ್ತಾರೆ. ಆ ದಳ್ಳಾಳಿ ಏನ್ ಮಾಡ್ತಾರೆ, ಅದನ್ನ 10 ಕಟ್ಟು ಮಾಡಿ 50 ರೂಪಾಯಿಗೆ ಒಂದು ಕಟ್ಟು ಮಾಡ್ತಾರೆ. ಆದ್ರೆ ಇದನ್ನ ಇಲ್ಲಿ ತಪ್ಪಿಸ್ಲಿಕ್ಕೆ ಡೈರೆಕ್ಟ್ ಆಗಿ ನಾವು ರೈತರಿಂದ ಡೈರೆಕ್ಟ್ ಖರೀದಿದಾರರಿಗೆ ಡೈರೆಕ್ಟ್ ಹೇಗೆ ಕೊಡುವ ಹಾಗೆ FBO ವ್ಯವಸ್ಥೆಯನ್ನು ಸರ್ಕಾರ, ಇದು ಒಳ್ಳೆ ವ್ಯವಸ್ಥೆ, ಇದನ್ನ ನಾವು ಸದುಪಯೋಗ ಮಾಡಿ. ಇಲ್ಲಿ ನಾವು ವ್ಯವಸ್ಥೆ, ಇವರು ಪ್ರಸನ್ನ ಹೇಳಿದಾಗೆ ಇಲ್ಲಿ ವ್ಯವಸ್ಥೆ ಇದೆ ಅದಕ್ಕೆ. ಸಂತೋಷ್ ಶೆಟ್ರೆ, ಈಗ ಸಾವಯವ ಕೃಷಿಯ ಬಗ್ಗೆ ನೀವು ಮಾತಾಡಿದಿರಿ. ಈ ಕೃಷಿ ಮೇಳ ಈ ಸಾವಯವ ಕೃಷಿಯನ್ನು ಯಾವ ರೀತಿ ಪ್ರಮೋಟ್ ಮಾಡುತ್ತೆ, ಆ ನಿಟ್ಟಿನಲ್ಲಿ ಕೃಷಿ ಮೇಳದಲ್ಲಿ ಏನೇನಿರುತ್ತೆ? ನಾನು ಆಗ್ಲೇ ಹೇಳಿದೆ, ನಾವೀಗ ಕೃಷಿ ಮೇಳದಲ್ಲಿ ನಾವು ಈಗ ಸಾವಯವ ರೀತಿಯಲ್ಲಿ ಬೆಳೆಯನ್ನ ಬೆಳೆದ್ರೆ ಅದು ನಮ್ಮ ಇನ್ವೆಸ್ಟ್ಮೆಂಟ್, ಅದು ಎಕ್ಸ್ಪೆಂಡಿಚರ್ ಆಗಿರುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಈಗ ಅವರು ಹೇಳಿದ್ರು ಮೊದಲಿನ ಜನಾಂಗದವರು ಅಥವಾ ಮೊದಲಿನ ಜನರೇಷನ್ನವರು 100 ವರ್ಷ ಬದುಕ್ತಾ ಇದ್ರು. ಹೇಗೆ ಬದುಕ್ತಾ ಇದ್ರು ಅಂತ ಹೇಳಿದ್ರೆ, ಯಾವುದೇ ರೀತಿಯ ಆಮಿಷಕ್ಕೆ ಒಳಗಾಗಿ ಕೆಲವೊಂದು ಮಾರುಕಟ್ಟೆಯನ್ನು ನಂಬಿಕೊಂಡು ಮಾಡಿರುವಂಥದ್ದಲ್ಲ, ಅವರ ಸ್ವಂತ ಜಮೀನಿನಲ್ಲಿ ಅವರೇ ರೀತಿಯಲ್ಲಿ ಮಾಡಿರುವಂಥದ್ದು, ಸಾವಯವ ರೀತಿಯಲ್ಲಿ ಮಾಡಿರುವಂಥದ್ದು. ಅದು ನಿಮಗೆ ಆರೋಗ್ಯಕ್ಕೂ ಒಳ್ಳೆಯದು, ನಿಮ್ಮ ಮನಸ್ಸಿಗೂ ನೆಮ್ಮದಿಯನ್ನು ಕೊಡುವಂಥದ್ದು. ಹಾಗಾಗ್ಲಿಕ್ಕೆ ಹೋಗಿ ಇಲ್ಲಿ ನಾವು ಸಾವಯವ ರೀತಿಯಲ್ಲಿ ಕೃಷಿಗೆ ಉತ್ತೇಜನವನ್ನು ಕೊಡಲಿಕ್ಕೆ 200 ಮಳಿಗೆಗಳನ್ನು ಇಟ್ಟಿದೆ, 200ಕ್ಕೂ ಅಧಿಕ. ಮತ್ತೆ ನಿಮಗೆ ಇದರಲ್ಲಿ ವಿಚಾರ ಸಂಕಿರಣಗಳನ್ನ ಇಡ್ತೇವೆ. ವಿಚಾರ ಸಂಕಿರಣಗಳಲ್ಲಿ ಕೃಷಿಯ 200 ಮಳಿಗೆಯಲ್ಲಿ ಅಷ್ಟು ಮಳಿಗೆಗಳು ಅಥವಾ ಬಹುತೇಕ ಮಳಿಗೆಗಳು ಸಾವಯವ ರೀತಿಯಲ್ಲಿ ಅದಕ್ಕೆ ನಾವು ಉತ್ತೇಜನವನ್ನು ಜಾಸ್ತಿ ಕೊಡ್ತೇವೆ. ಯಾಕಂತ ಹೇಳಿದ್ರೆ ಸ್ಟಾಲ್ ಬುಕಿಂಗ್ ಬರುವಾಗ ನಾವು ಸಾವಯವ ರೀತಿಯಲ್ಲಿ ಅವರಿಗೆ ಮೊದಲ ಪ್ರಾಶಸ್ತ್ಯವನ್ನು ಕೊಡ್ತೇವೆ. ಮತ್ತೆ ನಿಮಗೆ ಸಮಗ್ರ ಕೈಪಿಡಿಯನ್ನು ಮಾಡ್ತೇವೆ, ಸಂಗ್ರಹ ಯೋಗ್ಯ ಮಾಹಿತಿ ಕೈಪಿಡಿಯನ್ನು. ಅದಂತ ಹೇಳಿದ್ರೆ ಪ್ರತಿಯೊಬ್ಬ ರೈತನು ಸಹ ಒಂದು 3000 ನಾವು ಬುಕ್ಕನ್ನು ಮಾಡುವಂತ ನಿರೀಕ್ಷೆಯಲ್ಲಿದ್ದೇವೆ. ಅದಕ್ಕೆ ಎಲ್ಲ ಆರ್ಟಿಕಲ್ಗಳನ್ನು ಸಹ ಬಂದಿದೆ ಈಗಾಗಲೇ, ಅದಿನ್ನು ಮುದ್ರಣಕ್ಕೆ ಮಾತ್ರ ಬಾಕಿ ಇರುವಂಥದ್ದು. ಹಾಗೆ 3000 ಕೈಪಿಡಿ ಎನ್ನುವಂಥದ್ದು ಬಂದ ಕೃಷಿಕರಿಗೆಲ್ಲ ನಮ್ಮ ನಿರೀಕ್ಷೆ ಇರುವಂಥದ್ದು 10,000 ಜನ ಒಂದು ದಿನದಲ್ಲಿ ಬರುವ ನಿರೀಕ್ಷೆ ಇದೆ. ಹಾಗಾಗ್ಲಿಕ್ಕೆ ಹೋಗಿ ಅದರಲ್ಲಿ ಒಂದು 20 or 30% ಜನ ಅದನ್ನು ಕೊಂಡು ಹೋದ್ರು ಸಹ ಅವರಿಗೆ ತಾರಸಿಯಲ್ಲಿ ಕೃಷಿಯನ್ನ ಮಾಡುವಂಥದ್ದು ಹೇಗೆ, ಸಾವಯವ ರೀತಿಯಲ್ಲಿ ಹೇಗೆ ಬೆಳಿಬಹುದು, ಕೆಲವರಿಗೆ ಕೃಷಿಯನ್ನ ಮಾಡಬೇಕು ಅನ್ನುವಂತ ಉತ್ಸಾಹ ಇದೆ, ಅವರಿಗೆ ಸರಿಯಾದ ಮಾಹಿತಿಯ ಕೊರತೆ, ದೊಡ್ಡ ಜಮೀನಿಲ್ಲ, ಮನೆಯ ಪಕ್ಕ ಸ್ವಲ್ಪ ಜಾಗ ಉಂಟು, ಹೇಗೆ ಮಾಡುವುದು ಅಂತ ಗೊತ್ತಿಲ್ಲ. ಅದಕ್ಕೆ ಈಗ ನಿಮ್ಗೆ ಬೀಜದಿಂದ ಹಿಡಿದು ಅದರ ಬೆಳೆಯುವವರೆಗೆ ಹೇಗೆ ಅದನ್ನು ಆರೈಕೆ ಮಾಡಬೇಕು, ಯಾವ ರೀತಿಯ ಇದನ್ನ ಗೊಬ್ಬರಗಳನ್ನ ಬಳಸಬೇಕು, ಅದಕ್ಕೆ ಜೀವಾಮೃತ ಇರ್ಬೋದು ಅಥವಾ ನಿಮ್ಮ ಬೀಜಾಮೃತ ಮೊದಲು ಮಾಡ್ಕೊಳ್ಬೇಕು, ನೀಮಾಸ್ತ್ರ ಅಂತದ್ದೆಲ್ಲ ಬಂದಾಗ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅದಕ್ಕೆ ಸಮಗ್ರ ಮಾಹಿತಿಯನ್ನ, ಅದು ಸಂಗ್ರಹ ಯೋಗ್ಯವಾಗಿರುವಂತ ರೀತಿಯಲ್ಲಿ ಕೆಲವೊಂದು ವಿಷಯಗಳನ್ನ ಇಟ್ಟುಕೊಂಡು. ಮತ್ತೆ ಇನ್ನೂ ಏನಾಗ್ತದೆ ಅಂತ ಹೇಳಿದ್ರೆ ಭವಿಷ್ಯದಲ್ಲಿ ಈ ಮಧ್ಯೆ ಈಗ ನೀವು ಕಳೆದ ಬಾರಿ
20 ಎಕರೆ ಹಡಿಲು ಭೂಮಿಯಲ್ಲಿ ಬೆಳೆ ಮಾಡೋ ಸಂದರ್ಭದಲ್ಲಿ ಅದು ಬಹುತೇಕ ಅದನ್ನು ನೀವು ಸಾವಯವ ಕಾನ್ಸೆಪ್ಟ್ ಅಲ್ಲೇ ಮಾಡಿದ್ರೆ ಹೇಗೆ? ಸಾವಯವ ರೀತಿಯಲ್ಲಿ, ಯಾಕಂತ ಹೇಳಿದ್ರೆ 20 ವರ್ಷಗಳಿಂದ ಹಡಿಲು ಬಿದ್ದ ಗದ್ದೆ ಅದು. ಹಾಗಾಗ್ಲಿಕ್ಕೆ ಹೋಗಿ ಅಲ್ಲಿ ಯಾವುದೇ ರೀತಿಯ ರಾಸಾಯನಿಕಗಳಿಲ್ಲ, ಹಾಗೂ ಅದೊಂದು ನಮ್ಗೆ ಅನುಕೂಲ. ಮತ್ತೆ ನಾವು ಮೊದಲೇ ನಿರ್ಧರಿಸಿದ ಹಾಗೆ ಯಾವುದೇ ರೀತಿಯ ರಾಸಾಯನಿಕವನ್ನು ಹಾಕದೆ ಆ ಒಂದು ಕೃಷಿಯನ್ನ ಮಾಡಬೇಕು ಅಂತ ಹೇಳಿ. ಯಾಕಂತ ಹೇಳಿದ್ರೆ ಆ ಗೊಬ್ಬರ, ಆ ಫಸಲ್ ಅನ್ನುವಂಥದ್ದು ಬರಬೇಕಾದ್ರೆ ಅಲ್ಲಿ ಗೊಬ್ಬರದ ಅಂಶ ಮೊದಲೊಂದು 20 ವರ್ಷದಿಂದ ಇರುವಂತದ್ದು ಇದೆ ಅಲ್ಲ, ಅದು ನಮಗೆ ಒಳ್ಳೇದಾಯ್ತು. ಮತ್ತೆ ಹವಾಮಾನದ ಪ್ರತಿಕೂಲತೆಯಿಂದ ನಮಗೆ ಹಾಕಿದ ಮೊತ್ತ ನಮಗೆ ಕೈ ಸೇರದೇ ಇರಬಹುದು, ಬರು ನೆಕ್ಸ್ಟ್ ಇಯರ್ ಅಲ್ಲಿ ಮಾಡಿದಾಗ ನಮಗೆ ಹಾಕಿದ ಮೊತ್ತ ನಮಗೆ ಅದಕ್ಕೆ ಸರಿಯಾಗಿ ಸಿಕ್ಕಿದೆ. ಆದ್ರೆ ಬಟ್ ನೀವು ಅಷ್ಟು 20 ಎಕರೆಯನ್ನು ಕೂಡ ಸಾವಯವ ಯಾವುದೇ ರೀತಿಯ ರಾಸಾಯನಿಕಗಳನ್ನು ಬಳಸಲಿಲ್ಲ. ಸೊ ಹಾಗಾಗಿ ನಿಮಗೆ ಜನರಿಗೆ ಏನು ಹೇಳುವಂತ ಎಲ್ಲ ನೈತಿಕ ಅಧಿಕಾರಗಳು ಕೂಡ ಇದೆ. ನೈತಿಕ ಅಧಿಕಾರ ಆ ಒಂದು ಹಿನ್ನೆಲೆ ಮೇಳದಲ್ಲಿ ಕೂಡ ನಾವು ಇಷ್ಟು ಏನು ಇದನ್ನು ಪ್ರಪಂಡ ಮಾಡ್ತೇವೆ. ಅದನ್ನು ನಾಡಿದ್ದು ಅಲ್ಲೇ ಸೇಲ್ ಮಾಡಿ, ಒಂದು ಅಲ್ಲಿ ಬೆಳೆದ ಅಕ್ಕಿಯನ್ನ ಅಲ್ಲಿಯೇ ಬಿಡುಗಡೆ ನಮ್ಮದನ್ನು ಸ್ಟಾಲ್ ಮಾಡಿ ಅಲ್ಲೇ ಸೇಲ್ ಬಿಡುಗಡೆ ಮಾಡಿ, ವಿನಯ ಕೃಷಿ ಸಾವಯವ ಕುಚ್ಚಲಕ್ಕಿ ಅಂತ ಹೇಳಿ ಅದನ್ನ ಅಲ್ಲಿಯೇ ನಾವು ಬಿಡುಗಡೆ ಮಾಡ್ಲಿಕ್ಕಿದ್ದೇವೆ. ಅದೇ ನಾನು ವೀಕ್ಷಕರಲ್ಲಿ ಕರಾವಳಿಯ ಜನತೆಯಲ್ಲಿ ಕೇಳಿಕೊಳ್ಳುವಂಥದ್ದು, ನಾಡಿದ್ದು ಈ ಒಂದು ಕೃಷಿ ಮೇಳಕ್ಕೆ ಹೋಗುವ ಸಂದರ್ಭದಲ್ಲಿ ಮಾರ್ಚ್ 11, 12, 13 ಮುಲ್ಕಿಯ ಕೊಲ್ನಾಡ್ನಲ್ಲಿ ನೀವು ಹೋದಾಗ ಮೊದಲಿಗೆ ಭೇಟಿ ಕೊಡಬೇಕಾದ ಸ್ಟಾಲೇ ಏನು ವಿನಯ ಕೃಷಿ ಸಹಕಾರ ಸಂಘದವರು ಮಾಡಿರುವಂತ, ಅವರೇ ಬೆಳೆದಂತ ಭತ್ತದ ಬೆಳೆ ಇದೆ, ಸಾವಯವ. ಅದರಲ್ಲಿ ಕೂಡ ಈ ಕೃಷಿ ಮೇಳಕ್ಕೆ ಅದು ಮೂಲ ಪ್ರೇರಣೆ ಅದೇ, ಮೂಲ ಪ್ರೇರಣೆ ಆದಂತ ಒಂದು ಘಟನೆ ಕೊಡೋದು ಅವರೇ ಬೆಳೆದಂತ ಏನು ಅಕ್ಕಿ ಇದೆ, ಅದನ್ನು ನೀವು ಅವರಿಗೆ ಒಂದು ಪ್ರೋತ್ಸಾಹ ನೀಡೋ ನಿಟ್ಟಿನಲ್ಲಿ ಮತ್ತು ಅವರಿಗೊಂದು ಬೆನ್ನೆಲುಬಾಗುವ ನಿಟ್ಟಿನಲ್ಲಿ ಕೂಡ. ಮತ್ತೆ ತುಂಬಾ ಮಂದಿಗೆ ಇವತ್ತು ಕಾಳಜಿ ಇರ್ತದೆ, ಏನು ತಗೊಳ್ಳುವಾಗ ಕೂಡ ಅದು ಸಾವಯವ ಅಂತ ಕೇಳುವಂಥದ್ದು. ಸೊ ಹಾಗಾಗಿ ಖಂಡಿತಕ್ಕೂ ಅವರೇ ಬೆಳೆದಂತ, ಅವರೆಲ್ಲರೂ ಸಾಕ್ಷಿ ಅದಕ್ಕೆ. ಮತ್ತೆ ಅಲ್ಲಿ ಭೇಟಿ ಕೊಡಬಹುದು ನೀವು. ಪಾಲಿಶ್ ಜಾಸ್ತಿ ಆಗಿದ್ರೆ ತಕೊಳ್ಳೋದಿಲ್ಲ, ಪಾಲಿಶ್ ಕಡಿಮೆ ಇರುವಂತದ್ದು. ನಮ್ಮದು ಸಹ ಅದನ್ನ ಬೆಳೆಯುವಾಗ, ಭತ್ತವನ್ನ ಅಕ್ಕಿ ಮಾಡುವಾಗ ಪಾಲಿಶ್ ಅನ್ನ ಕಡಿಮೆ ಮಾಡಿರ್ತೇವೆ. ಹಾಗೆ ಅದರ ತಿರುಳು ಇದೆಯಲ್ಲ, ಹೊಟ್ಟು, ಅದು ನಿಮಗೆ ಆರೋಗ್ಯಕ್ಕೆ ಬಹಳ ಪರಿಣಾಮಕಾರಿ. ಆರೋಗ್ಯವನ್ನ ವೃದ್ಧಿಸುವತ್ತ ನಿಮ್ಮ ಅನೇಕ ಕಾಯಿಲೆಗಳಿಗೆ ಅದು ಒಂದು ರಾಮಬಾಣ. ಹಾಗಾಗ್ಲಿಕ್ಕೆ ಹೋಗಿ ಅದನ್ನ ತಿಂದ್ರೆ ಅವನು ಜೀವದಲ್ಲಿಯೂ ಗಟ್ಟಿ, ಆರೋಗ್ಯದಲ್ಲೂ ಕೂಡ. ಮುಂಚೆ ಒಂದು ಗಾದೆ ಇತ್ತಲ್ಲ, ಗಂಜಿ ತೆಲಿ ಬರ್ನೆ ಗಂಜಿ ತೆಲಿ ಕುಡಿದ್ರೆ ಸಾಕು ಅವನಿಗೆ, ಬೇರೆ ಏನ್ ಬೇಡ. ಈಗಿನ ಈ ಬಾಕಿದೆಲ್ಲ ಕೆಮಿಕಲ್ ಫೀಲ್ಡ್ ಅದು ಇದು ಮಿಕ್ಸ್ ಏನು ಬೇಕಾಗಿಲ್ಲ. ತೆಲಿ ಒಂದು ಗ್ಲಾಸ್ ತೆಲಿ ಕುಡಿದ್ರೆ ಅಲ್ಲಿಗೆ ಇಡೀ ದಿವಸದ ಎನರ್ಜಿಯನ್ನು ಕೊಡುವಂಥದ್ದು, ಎನರ್ಜಿ ಬೂಸ್ಟರ್ ಅದು. ಸ್ವಲ್ಪ ಉಪ್ಪು ಹಾಕಿ ಒಂದು ಮೆಣಸು ಇದು ಮಾಡಿ ಕುಡಿದ್ರೆ ಅಲ್ಲಿಗೆ ಮುಗಿದ ಸಾಕಿ. ಮೊದಲಿನವರೆಲ್ಲ ನಿಮಗೆ ಉದ್ಯೋಗಕ್ಕೆ ಹೋಗುವ ಮೊದಲು ತಿಂಡಿಯನ್ನ ಮಾಡ್ತಾ ಇರ್ಲಿಲ್ಲ, ಗಂಜಿ ತಳಿಯನ್ನ ಅಥವಾ ಗಂಜಿಯನ್ನು ಊಟ ಮಾಡಿಕೊಂಡು ಉಪ್ಪಿನಕಾಯಿಯನ್ನು ಬೆಳಿಗ್ಗೆ ಒಂದು ಉಪಹಾರವೇ ಅದೇ ಗಂಜಿ. ಗಂಜಿ ಊಟ ಮಾಡಿ ಮತ್ತೆ ಹೊರಟು ಬಿಸಿ ಬಿಸಿ ತೆಲಿಗೆ. ಹೌದು, ಇವತ್ತು ಕೂಡ ಪೇಟೆಯ ಒಂದಷ್ಟು ಹೋಟೆಲ್ಗಳಲ್ಲಿ ಜನ ಬಂದು ಕೇಳೋದುಂಟು, ಅದೇ ನೆನಪಿನ ಗಂಜಿ ಕೆಲವು ಫಂಕ್ಷನ್ ಅಲ್ಲಿ ಈಗ ಕ್ಯಾಟರಿಂಗ್ ನವರ್ಸ್ ಅದು ಇಡ್ಲಿಕ್ಕೆ ಪ್ರಾರಂಭ ಮಾಡಿ ನಮ್ಮ ಒಂದು ಹಳೆಯ ನೆನಪು ಎಲ್ಲವನ್ನು ಸೆಳೀತದೆ. ಇಲ್ಲ ಇದು ಹೇಗೋ ನಾವು ಎಷ್ಟು ಮಾಡರ್ನ್ ಆದ್ರೂ ಕೂಡ, ಎಷ್ಟು ಆಧುನಿಕತೆಗೆ ನಾವು ಒಗ್ಗಿಕೊಂಡ್ರು ಕೂಡ ಹಳೆಯ ಬೇರು ನಮ್ಮದು ಅಲ್ಲೇ ಇದೆ, ಯಾಕಂದ್ರೆ ಮಣ್ಣಿನಲ್ಲೇ. ತಿರುಗಿ ಬರೋದು ಕೊನೆಗೆ ಅದೇ ಬೇಕು ನಮ್ಗೆ. ಈಗ ಎಷ್ಟೇ ಮಾಡರ್ನ್ ಹೋದ್ರು ಕೊನೆಗೆ ಬೇಕೀಗ ಕೃಷಿಯೇ ಮತ್ತೆ ಮುಂಚಿನ ವ್ಯವಸ್ಥೆಗೆ ಬರ್ತಿದೆ. ನೋಡಿ ನೀವು, ಯಾಕಂದ್ರೆ ನಾವು ಒಂದು ವೇಳೆ ಇಲ್ಲದಿದ್ರು ಮುಂಚಿನ ವ್ಯವಸ್ಥೆ ಅದೇ ನೆಕ್ಸ್ಟ್ ಅದೇ ಬರುತ್ತೆ. ಹಿಂದೆ ಹೇಗಿತ್ತು ನೋಡಿ, ಈಗ ಕೊರೋನಾ ಅರ್ಧ ನಮ್ಗೆ ಕಲಿಸಿದೆ, ಪಾಠ ಕಲಿಸಿತ್ತು. ಈಗ ನೆಕ್ಸ್ಟ್ ಅದಕ್ಕೆ ಬರ್ಬೇಕು ನಾವೀಗ ಅಂತ. ನಮಗೆ ಒಳ್ಳೆಯದು ಮತ್ತು ನೀವು ಹೇಳಿದಾಗೆ ಯಾವುದೇ ಏನು ತುಂಬಾ ರಾಸಾಯನಿಕ ಯುಕ್ತ ಅಥವಾ ರಾಸಾಯನಿಕದಿಂದ ಮುಕ್ತವಾಗಿರುವಂತದ್ದು ಏನಾದ್ರೂ ಸಿಗಬೇಕಂತಿದ್ರೆ ನೀವು ಹೇಳೋ ಪ್ರಕಾರ ನಾವು ಮತ್ತೆ ಗದ್ದೆಗೆ ಮರಳಿ ಕೃಷಿಗೆ ಇಳಿಲೇಬೇಕಾಗ್ತದೆ. ಇಲ್ಲಾಂದ್ರೆ ನೀವು ಅವಾಗೊಂದು ಮಾತು ಹೇಳಿದ್ರಿ, ಏನು ಎಲ್ಲ ಈಗ ಮಕ್ಕಳೆಲ್ಲ ಹಳ್ಳಿಗೆ ಹೋದ್ರೆ ಕೂಡ ಆರ್ಡರ್ ಮಾಡೋದಂತ, ಏನು ಇಮಿಡಿಯೇಟ್ ಸಿಗುತ್ತೆ ಅಂತ. ಸಿಗಬಹುದು, ಆದ್ರೆ ಅದರ ಸತ್ವ ಏನು ಅಂತ. ಒಂದು ಸಲಕ್ಕೆ ಹೊಟ್ಟೆ ಫುಲ್ ಆಗ್ತದೆ, ಒಂದು ಸಲಕ್ಕೆ ಟೆಂಪರರಿ. ನೀವು ಬ್ಯಾಟರಿ ಚಾರ್ಜ್ ಮಾಡಿದಾಗೆ ಮುಗಿದ ನಂತರ ಹೋಯ್ತು ಅಲ್ಲಿಗೆ. ಎಸ್, ನಾನು ಕೃಷ್ಣ ಸಮಾಪನ ಮಾಡ್ತಾ ಇದ್ದೇನೆ. ಕೃಷಿ ಮೇಳ ಬಹುಶಃ ಆಲ್ಮೋಸ್ಟ್ ಎಲ್ಲ ಸಿದ್ಧತೆ ಆಗಿದೆ ಅಂತ ನೀವು ಹೇಳ್ತಾ ಇದ್ದೀರಿ. ಗೆಸ್ಟ್ಗಳೀಗ ನಾವು ಈಗ ನಮ್ಮ ಮುಖ್ಯಮಂತ್ರಿಗಳು ಬರುವಂತ ತುಂಬಾ ಅದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಯಾಕಂತೇಳಿ ಈ ಕೊರೋನಾ ಸಂದರ್ಭದಲ್ಲಿ ಫಸ್ಟ್ನ ಇದಕ್ಕೆ ನಾವು ಒಪ್ಕೊಂಡಿದ್ರು, ಬಟ್ ಈಗಿನ ಇದಕ್ಕೆ ನೋಡ್ಬೇಕೇನಂತೇಳಿ. ಮತ್ತೆ ಕೆಲವಾರು ಗಣ್ಯರು, ಕೃಷಿ ಸಚಿವರು ಬರ್ತಾ ಇದ್ದಾರೆ, ಕೇಂದ್ರ ಸಚಿವರು ಬರ್ತಾ ಇದ್ದಾರೆ, ಕೃಷಿ ಸಚಿವರ ಜೊತೆಗೆ ರಾಜ್ಯದ ಕೃಷಿ ಸಚಿವರ ಜೊತೆಗೆ ಮತ್ತು ಜನಪ್ರತಿನಿಧಿಗಳ ಅದೇ ನಾನು ಹೇಳಿಕೆ ಅದೊಂದು ಒಳ್ಳೆ ವಿಚಾರ ಸಂಕಿರಣ. ಮುಖತಃ ಕೃಷಿ ಸಚಿವರ ಜೊತೆ ನಮ್ಮ ಅಹವಾಳುಗಳನ್ನು, ಯಾಕಂದ್ರೆ ಕರಾವಳಿ ಭಾಗದ ರೈತರ ಅಹವಾಳುಗಳ ಮೇಲೆ
ನಾವು ಉತ್ತರ ಭಾಗದ ರೈತರದ್ದು ಬೇರೆ ಇರ್ತದೆ. ಇಲ್ಲಿಯ ರೈತರ ಅಹವಾಲು ನಾವು ಇದಕ್ಕೆ ವಿಧಾನಸೌಧಕ್ಕೆ ಹೋಗುವುದೇ ಕಡಿಮೆ. ಆದ್ರೆ ಮುಖ್ಯವಾಗಿ ಕರಾವಳಿಯ ಭತ್ತದ ಬೆಳೆಗಾರರ ಕಷ್ಟ ಅವ್ರಿಗೆ ಗೊತ್ತಾಗುದಿಲ್ಲ. ಆದ್ರೆ ಈಗಿನ ನಮ್ಮ ಶಾಸಕರು ಅದನ್ನ ಉತ್ತಮವಾಗಿ ಮಂಡಿಸಿದ್ದಾರೆ. ಅದರ ಸ್ವಲ್ಪ ತಿಳುವಳಿಕೆ ಬಂದಿದೆ ಅವರಿಗೆ. ಇದರ ಬಗ್ಗೆ ನಾವು ವಿಚಾರಣಾ ಸಂಕಿರಣದಲ್ಲಿ ರೈತರಿಂದ ನೇರ ಸಂವಾದ ಇದೆ, ಅಲ್ಲಿ ಮಂತ್ರಿಗಳಿಂದ ನಾವು ನೇರ ಉತ್ತರವನ್ನು ಪಡೆಕೊಳ್ಳುವಂತ ವ್ಯವಸ್ಥೆಯಲ್ಲಿ ಮಾಡಿದ್ದೇವೆ ನಾವು. ಆಮೇಲೆ ಆಳ್ವಾಸ್ ಸಂಸ್ಥೆಯವರಿಂದ ಸಾಂಸ್ಕೃತಿಕ ವೈಭವ ಇದೆ. ಮೋಹನಾಳ್ ಹೇಳಿದ ತಕ್ಷಣ ಏನು ಆಚೆಚೆ ನೋಡ್ಲಿಲ್ಲ. ಕೃಷಿಗ ನಾನಿದ್ದೇನೆ, ನನ್ನಿಂದ ಏನಾಗ್ಬೇಕು ಹೇಳಿ. ಮತ್ತೆ ಗುರುಮೆ ಸುರೇಶ್ ಶೆಟ್ರು ಅಷ್ಟೇ, ನಾನಿದ್ದೇನೆ, ನನ್ನಿಂದ ಏನಾಗ್ಬೇಕು. ಮೊನ್ನೆ ಹೀಗೆ ಮಾತಾಡುವಾಗ ಪ್ರಕಾಶ್ ಶೆಟ್ರು ಬಂಜಾರ ಗ್ರೂಪ್, ಯಾಕಂದ್ರೆ ನಾವು ಅವ್ರು ಎನಿಸಿದ್ರು, ಯಾಕಂದ್ರೆ ಬೇರೆ ಫೈನಾನ್ಷಿಯಲ್ ನಾವು ಅವ್ರದ್ದು ಅದಕ್ಕೆ ಕೇಳಲೇ ಇಲ್ಲ. ನಮ್ಗೆ ಸ್ವಲ್ಪ ಬಾಕಿ ರೀತಿಯಲ್ಲಿ ನಿಮ್ಗೆ ವ್ಯವಸ್ಥೆ ಮಾಡಿಕೊಡಿ, ಯಾಕಂದ್ರೆ ದೊಡ್ಡ ಮೇಳ ಅವರು ಹೇಳಿದ್ರು ನನ್ನಿಂದ ಏನಾಗ್ಬೇಕು, ನಾನ್ ನಿಮ್ ಜೊತೆ ಇದ್ದೇನೆ. ಹೀಗೆ ಅದು ನಮ್ಗೆ ಗೊತ್ತಿಲ್ಲ. ನೀವು ಹೇಳಿದಾಗೆ ಸಣ್ಣದಾಗಿ ಶುರು ಮಾಡಿದ್ರೆ ಈಗ ದೊಡ್ಡ ವ್ಯಾಪ್ತಿ ಬಂದಿದೆ. ಇದರ ಬಗ್ಗೆ ಖಂಡಿತವಾಗಿಯೂ ಈ ಒಂದು ಕೃಷಿ ಸಿರಿ 2022 2022 ಮಾರ್ಚ್ 11ರಿಂದ 13 ತನಕ ಮುಲ್ಕಿಯ ಕೊಲ್ನಾಡಿನಲ್ಲಿ ನಡೀತಾ ಇರುವಂಥ ಬೃಹತ್ ಕೃಷಿ ಮೇಳ ಅತ್ಯಂತ ಯಶಸ್ವಿ ಆಗಲಿ ಅಂತ ನಾವು ಕೂಡ ಕರಾವಳಿ ಜನತೆ ಪರವಾಗಿ ನಿಮಗೆ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಸೊ ನಾನು ಈ ಒಂದು ಮಾತುಕತೆಯನ್ನು ಇಲ್ಲಿ ಸಮಾಪನ ಮಾಡಬೇಕಾಗಿದೆ. ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ಭಾಗಿಯಾದಂಥ ಚಂದ್ರಾಸ್ ಕುಂದಾರ್ ಅವರು ನಮಗೆ ಬ್ರೇಕ್ಗಿಂತ ಮೊದಲೇ ನಾವು ಅವರನ್ನು ಬೀಳ್ಕೊಟ್ಟೇವೆ. ಅವರಿಗೆ ಕೂಡ ನಾನು ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತೇನೆ. ಅದೇ ಜೊತೆಗೆ ಈಗ ನಮ್ಮ ಜೊತೆಗೆ ಪ್ಯಾನಲ್ನಲ್ಲಿ ಇರುವಂಥ ಪ್ರಶಾಂತ್ ಜಿ ಪೈ ಅವರಿಗೆ ಪ್ರೀತಿಯ ಧನ್ಯವಾದಗಳು ಸರ್. ಎಸ್, ಅದೇ ರೀತಿಯಾಗಿ ಕೃಷ್ಣ ಶೆಟ್ಟಿ ತಾರೆಮಾರ್ ಸರ್, ಪ್ರೀತಿಯ ಧನ್ಯವಾದಗಳು. ಸಂತೋಷ್ ಶೆಟ್ಟಿ ಅವರೇ, ಪ್ರೀತಿಯ ಧನ್ಯವಾದಗಳು ಸರ್. ಎಸ್, ನಾನು ಈ ಒಂದು ಮಾತುಕತೆಯನ್ನು ಇಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು, ಉಜಿರೆ.